हरे कृष्णा माता जी। हरे कृष्णा। ಹರೇ ಕೃಷ್ಣ ಮಾತಾಜಿ. हरे कृष्णा. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಇವತ್ತು ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿದೆ ಅಲ್ವಾ ಮಾತಾಜಿ? ಹೌದು ಹೌದು, 31 ಶ್ಲೋಕ. ಓಕೆ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಇವತ್ತಿನ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಮೊಟ್ಟ ಮೊದಲು ಈ ಚೈತನ್ಯ ಚೈತಾಮೃತ ತರಗತಿಯನ್ನ ನಮಗೆ ಓದಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಂಗಳೂರು ಇಸ್ಕಾನ್ ಮಂದಿರದ ರಾಧಾ ಗೋವಿಂದ ಮಂದಿರದ ಮುಖ್ಯಸ್ಥರಾದ ನಾಮನಿಷ್ಠ ಪ್ರಭುಜಿಯವರಿಗೆ ನನ್ನ ಅನಂತ ಅನಂತ ವಂದನೆಗಳು. ಹರೇ ಕೃಷ್ಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ರಿಪೀಟ್ ಮಾಡ್ತೀರಾ? ಹರೇ ಕೃಷ್ಣ. ಕೇಳ್ತಾ ಇದೆಯಾ ಮಾತಾಜಿ? ಕೇಳಿಸ್ತದೆ ಮಾತಾಜಿ, ಕೇಳಿಸ್ತದೆ. ಹರೇ ಕೃಷ್ಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ. ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ಶ್ರೀರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಈಗ ರಿಪೀಟ್ ಮಾಡಿ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ
ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಶ್ರೀ ಚೈತನ್ಯ ಪ್ರಭು ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ಧನ್ಯವಾದಗಳು. ನಿನ್ನೆನ ತರಗತಿಯನ್ನ ಇವತ್ತು ನಾವು ಮುಂದುವರಿಸುತ್ತಾ, ನಿನ್ನೆ ನಾವು ಶ್ಲೋಕ 31 ಅನುವಾದ ಭಾವಾರ್ಥ ಓದಿದ್ದೇವೆ. ಇವತ್ತು ಅದನ್ನ ನಾವು ಚೆನ್ನಾಗಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಹರೇ ಕೃಷ್ಣ. ಚೈತನ್ಯ ನಿತ್ಯಾನಂದೇ ನಾಯಿಯ ಸಭ ವಿಚಾರ ನಾಮಲೈತೆ ಪ್ರೇಮದೇನ ವಹಿ ಅಶುಧಾರ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ ವಿಜಯವಾಗಲಿ. ಅಲ್ಪ ಸ್ವಲ್ಪ ಶ್ರದ್ಧೆಯಿಂದಾದರೂ ಸರಿಯೇ ವ್ಯಕ್ತಿಯು ಭಗವಾನ್ ಚೈತನ್ಯರ ಹಾಗೂ ನಿತ್ಯಾನಂದರ ಪವಿತ್ರ ನಾಮಗಳನ್ನು ಜಪಿಸಿದರೆ ಬಹು ಶೀಘ್ರದಲ್ಲಿ ಆತ ತನ್ನೆಲ್ಲ ಅಪರಾಧಗಳಿಂದ ಕಳಚಿಕೊಂಡು ಪರಿಶುದ್ಧನಾಗುತ್ತಾನೆ. ಹೀಗೆ ಮಾಡಿದ ಬಳಿಕ ಆತ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿದರೆ ದೈವ ಪ್ರೇಮವು ತಂದುಕೊಡುವ ಉನ್ಮಾದದ ಅನುಭವ ಅವನಿಗಾಗುತ್ತದೆ. ಸೊ ನಿನ್ನೆ ನಾವು ವಿಚಾರ ಮಾಡ್ತಾ ಇದ್ವಿ. ನಾವು ಹರೇ ಕೃಷ್ಣ ಮಹಾಮಂತ್ರ ಜಪಿಸ್ತಾ ಇದ್ದೇವೆ, ಆದರೆ ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ. ಕಣ್ಣಲ್ಲಿ ನೀರು ಬರುವುದಂದ್ರೆ ಅದು ದೈವ ಉನ್ಮಾದದ ಒಂದು ಸ್ಥಿತಿ. ಅದು ಯಾಕೆ ನಮಗೆ ಬರೋದಿಲ್ಲ ಅಂತಂದ್ರೆ, ನಮ್ಮ ಅಪರಾಧ ಸಹಿತವಾಗಿ ನಾವು ಮಾಡ್ತಾ ಇದ್ದೇವೆ. ಅಪರಾಧವನ್ನ ನಾವು ಮಾಡಿ ಆಮೇಲೆ ನಾವು ಹರೇ ಕೃಷ್ಣ ಮಂತ್ರ ಹೇಳ್ತಾ ಇದ್ದೇವೆ. ಸೊ ಹಾಗಾಗಿ ಈ ಅಪರಾಧಗಳಿಂದ ನಾವು ಕಳಚಿಕೊಳ್ಳುವುದು ಹೇಗೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಪರಾಧಗಳಿಂದ ನಾವು ಪರಿಶುದ್ಧವಾಗಬೇಕು, ನಮ್ಮಿಂದ ಅಪರಾಧಗಳು ಜರುಗಬಾರದು ಅಂದ್ರೆ ನಾವು ಚೈತನ್ಯ ಮಹಾಪ್ರಭುಗಳು, ಭಗವಾನ್ ಚೈತನ್ಯರು ಮತ್ತು ನಿತ್ಯಾನಂದ ಪ್ರಭುಗಳ ಒಂದು ಪವಿತ್ರ ನಾಮವನ್ನು ಜಪಿಸಬೇಕು. ಆಗ ನಮಗೆ ಬಹುಶೀಘ್ರದಲ್ಲಿ ಅಂತ ಹೇಳ್ತಾರೆ ನೋಡಿ, ಬಹುಶೀಘ್ರದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಆಗ ನಾವು ಅಪರಾಧಗಳಿಂದ ಪರಿಶುದ್ಧನಾಗ್ತೇವೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಏನ್ ತಿಳ್ಕೊಳ್ಬೇಕು ಅಂದ್ರೆ, ಈಗ ಈ ಯಾವುದೇ ಒಂದು ನಾಮದ ಬಗ್ಗೆ ನಮಗೆ ಜಪಿಸ್ಲಿಕ್ಕೆ ಇಷ್ಟ ಬರಬೇಕು ಅಂದ್ರೆ ಏನಾಗ್ಬೇಕು ನಮ್ಗೆ? ಹರೇ ಕೃಷ್ಣ, ನಾವು ಯಾವುದೇ ಜಪ ಮಾಡ್ಬೇಕು ಅಂದ್ರೆ ನಮ್ಗೆ ಏನ್ ಇರ್ಬೇಕು ಮನಸ್ಸಲ್ಲಿ? ಹರೇ ಕೃಷ್ಣ, ಪ್ರೀತಿ ಇರ್ಬೇಕು ಮಾತ್ರ. ಪ್ರೀತಿ ಇರ್ಬೇಕು, ಮತ್ತೆ ಅವರ ಮಹಿಮೆಗಳು ನಮಗೆ ಗೊತ್ತಿರ್ಬೇಕು ಅಲ್ವಾ? ಸೊ ಅವರ ಮಹಿಮೆಗಳನ್ನ ಗೊತ್ತಿದ್ರೆ ಮತ್ತೆ ಪ್ರೀತಿ ಇದ್ರೆ ನಾವು ಆ ಒಂದು ನಾಮವನ್ನ ಜಪಿಸ್ಲಿಕ್ಕೆ ನಮ್ಗೆ ಸಾಧ್ಯ, ಇಲ್ಲಾಂದ್ರೆ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಭಾವಾರ್ಥದಲ್ಲಿ ಏನ್ ಹೇಳ್ತಾರೆ ಅಂತ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಏನ್ ಹೇಳ್ತಾರೆ, ಶೀಲ ಪ್ರಭುಪಾದ ಕಿ ಜೈ. ಅವರು ಹೇಳಿದ್ದು ಈ ಚೈತನ್ಯ ಮಹಾಪ್ರಭುಗಳು ಹೇಳಿದ ಶಿಕ್ಷಾಷ್ಟಕದ ಒಂದು ಶ್ಲೋಕದ ಅರ್ಥ ಅಂದ್ರೆ, ನಾವು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಗೆ ಜಪಿಸಬೇಕು ಅಂತ ಹೇಳೋದಂದ್ರೆ, ಒಂದು ನಾವು ನಾಮದಲ್ಲಿ ನಾವು ಅನುಷ್ಠಾನ, ನಾಮದಲ್ಲಿ ನಾವು ಆಶ್ರಯ ತೆಗೆದುಕೊಳ್ಳಬೇಕು. ನಾಮದಲ್ಲಿ ಆಶ್ರಯ ತೆಗೆದುಕೊಳ್ಳುವುದು ಎಂದರೆ ಅರ್ಥ ಏನು? ಹರೇ ಕೃಷ್ಣ, ಚೈತನ್ಯ ಮಹಾಪ್ರಭುಗಳ ಹಾಗೂ ನಿತ್ಯಾನಂದರ ಆಶ್ರಯವನ್ನು ನಾವು ತೆಗೆದುಕೊಳ್ಳಬೇಕು. ಅದರ ಅರ್ಥ ಏನು? ಹಾಗಂದ್ರೆ ಏನು? ನಾವು ಚೈತನ್ಯ ಮಹಾಪ್ರಭುಗಳ ಹಾಗೂ ನಿತ್ಯಾನಂದರ ಆಶ್ರಯ ಪಡಿಬೇಕು, ಸಂಪೂರ್ಣವಾಗಿ ಸರೆಂಡರ್ ಆಗ್ಬೇಕು ಅವ್ರಿಗೆ. ಸರೆಂಡರ್ ಅಂದ್ರೆ ಅರ್ಥ ಏನು? ಶರಣಾಗತ ಅಂದ್ರೆ ಏನು ಅರ್ಥ? ನಡಿಬೇಕು. ಏನು ಮಾತಾಜಿ? ಅವ್ರ ದಾರಿಯಲ್ಲಿ ನಾವು ಮುನ್ನಗ್ಬೇಕು. ಅವ್ರು ಯಾವ ರೀತಿ ಮಾಡ್ತಾ ಇದ್ರು ಗುರುಗಳ ರೀತಿಯನ್ನು ಅನುಸರಿಸಿ ನಾವು ಮುಂದುವರಿಬೇಕು ಅಂತ ನೋಡಿ. ಚೈತನ್ಯ ಮಹಾಪ್ರಭುಗಳು ಹಾಗೂ ನಿತ್ಯಾನಂದರ ಆಶ್ರಯವನ್ನು ಪಡಿಬೇಕು ಅಂದ್ರೆ
ಅವರು ಹೇಳಿದ ಉಪದೇಶಗಳನ್ನ ನಾವು ಚಾಚೂ ತಪ್ಪದೆ ಪಾಲಿಸಬೇಕು. ಸೊ ಚೈತನ್ಯ ಮಹಾಪ್ರಭುಗಳು ಏನು ಹೇಳಿದ್ದಾರೆ? ಮರಕ್ಕಿಂತ ಹೆಚ್ಚು ಸಹನಶೀಲರಾಗಿರಬೇಕು, ಹುಲ್ಲಿನ ದಳಕ್ಕಿಂತ ವಿನಮ್ರರಾಗಿರಬೇಕು. ನಮ್ಮ ಹತ್ರ ಸಹನ ಶಕ್ತಿ ಅಷ್ಟಿರ್ಬೇಕಂತೆ. ಆಮೇಲೆ ಹುಲ್ಲಿನ ದಳಕ್ಕಿಂತ ವಿನಮ್ರರಾಗಬೇಕು. ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನೀನ ಮಾನದೇನ ಕೀರ್ತನೀಯ ಸದಾಹರಿ ಅಂತ ಶಿಕ್ಷಾಷ್ಟಕಂದಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ಮರವನ್ನು ಕಡಿದರೆ ಆ ಮರ ಪ್ರತಿಭಟನೆ ಮಾಡೋದಿಲ್ಲ, ಅದು ಮತ್ತೆ ಮಳೆ ಬಂದಾಗ ಚಿಗುರುತ್ತೆ ಅಲ್ವಾ. ಆ ಹುಲ್ಲು ಯಾವಾಗಲೂ ವಿನಮ್ರ, ಮೆಟ್ಟಿ ನಡೆದರೂ ಕೂಡ ಅದು ಮತ್ತೆ ತಾನು ತಲೆ ಎತ್ತಿ ನಿಲ್ಲುತ್ತದೆ, ಏನೂ ಪ್ರತಿಭಟಿಸುವುದಿಲ್ಲ, ಅಷ್ಟು ವಿನಮ್ರರಾಗಿರಬೇಕು. ಆಗ ಮಾತ್ರ ನಮಗೆ ಈ ಪವಿತ್ರ ನಾಮವನ್ನ ಜಪಿಸ್ಲಿಕ್ಕೆ ಆ ಸ್ಥಿತಿಯಲ್ಲಿ ಸಾಧ್ಯ ಅಂತೆ. ಹಾಗಾಗಿ ನಾವು ಏನ್ ಮಾಡಬೇಕು? ಮೊದಲು ನಾವು ಚೈತನ್ಯ ಮಹಾಪ್ರಭುಗಳು ನಿತ್ಯಾನಂದರು ಹೇಳಿದ ಉಪದೇಶಗಳನ್ನು ನಾವು ಚಾಚು ತಪ್ಪದೆ ಪಾಲಿಸಬೇಕು ಮತ್ತು ಸಹನ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಮರಕ್ಕಿಂತ ಹೆಚ್ಚು ಸಹನಶೀಲ, ಆಮೇಲೆ ಹುಲ್ಲಿನ ದಳಕ್ಕಿಂತ ವಿನಮ್ರತೆಯನ್ನು ನಾವು ಪಡಿಬೇಕು. ಆಗ ಆ ರೀತಿಯ ಒಂದು ಸ್ಥಿತಿಯಲ್ಲಿ ನಾವು ಪವಿತ್ರ ನಾಮವನ್ನು ಜಪಿಸಿದರೆ ನಮಗೇನಾಗುತ್ತೆ? ಅಪರಾಧ ಆಗೋದಿಲ್ಲ. ಆಗ ನಮಗೆ ಭಗವಂತನ ದಿವ್ಯ ಪ್ರೇಮ ಸೇವೆಯನ್ನು ಸಲ್ಲಿಸುವ ನೆಲೆಯನ್ನು ಸೇರುತ್ತಾನೆ. ಸೊ ಹಾಗಾಗಿ ನಾವು ಇದನ್ನ ತುಂಬಾ ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ನಮ್ಮಲ್ಲಿ ವಿನಮ್ರತೆ ಇರಬೇಕು, ಅದನ್ನ ನಮ್ಮ ಹತ್ರ ಕಡಿಮೆ ಇರುತ್ತೆ, ಅದಕ್ಕೆ ನಮ್ಗೆ ಅಪರಾಧಗಳಾಗತ್ತೆ. ಸಹಿಷ್ಣುತೆ ಇರೋಲ್ಲ ನಮ್ಮ ಹತ್ರ, ಕಡಿಮೆ ಅಲ್ವಾ. ಈಗ ನಾವು ಸ್ವಲ್ಪ ಸಹಿಷ್ಣುರಾಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಎಲ್ಲ ಅಪರಾಧಗಳು ಕೂಡ ನಿನ್ನೆ ನಾವು ನೆನಪು ಮಾಡ್ಕೊಂಡಿದ್ದೇವೆ. 10 ಅಪರಾಧಗಳು ನಾಮದಲ್ಲಿ. ಸೊ ಆ ನಾಮವನ್ನು ಹೇಳುವಾಗ, ಮಹಾಮಂತ್ರವನ್ನು ಜಪಿಸುವಾಗ ಆಗತಕ್ಕಂತಹ 10 ಅಪರಾಧಗಳನ್ನ ನಾವು ತಡೆಯಬೇಕು. ಆದರೆ ಈ ನಿಯಮ ಏನಿದೆ ಅದು ಈಗ ಗೌರ ಮತ್ತು ನಿತ್ಯಾನಂದರ ಹೆಸರಿಗೆ ಈ ಜಪಕ್ಕೆ, ಅವರ ಹೆಸರಿನ ಜಪಕ್ಕೆ ಇಲ್ಲಿ ನಿಯಮಗಳಿಲ್ಲ. ಹರೇ ಕೃಷ್ಣ ಮಹಾಮಂತ್ರಕ್ಕೂ ನಿಯಮಗಳಿಲ್ಲ. ನಾಮಕಾರಿ ಬಹುಧ ನಿಜ ಸರ್ವಶಕ್ತಿ ತತ್ರಾರ್ಪಿತ ನಿಯಮ ಸ್ಮರಣೇನ ಕಾಲಃ ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ ದುರ್ದೈವಂ ಈದೃಶಂ ಈಹ ಜಾನಿ ನಾನು ರಾಗ. ನಮ್ಗೆ ಅನುರಾಗವೇ ಇಲ್ಲ, ಯಾವುದೇ ನಿಯಮವಿಲ್ಲ ಹರೇ ಕೃಷ್ಣ ಮಹಾಮಂತ್ರಕ್ಕೆ. ಆದ್ರೂ ನಾವು ಅಪರಾಧಗಳನ್ನು ಮಾಡಬಾರ್ದು ಅಂತ ಇದೆ. ಆದರೆ ಈ ಗೌರ, ಈ ಚೈತನ್ಯ ಮಹಾಪ್ರಭುಗಳು ಮತ್ತು ನಿತ್ಯಾನಂದರ ಹೆಸರು ಹೇಳೋದಕ್ಕೆ ಈ ನಿಯಮವೂ ಕೂಡ ಇಲ್ಲ ಅಷ್ಟು. ಸೊ ಹಾಗಾಗಿ ನಾವು ದೋಷಿತರಾಗಿದ್ದಾಗ ನಾವು ಗೌರ ನಿತ್ಯಾನಂದರ ಪವಿತ್ರ ನಾಮಗಳನ್ನು ಜಪಿಸಿದರೆ ನಮ್ಗೆ ಅಪರಾಧಗಳಿಂದ ನಾವು ಬಹುಬೇಗ ಮುಕ್ತರಾಗ್ತೀವಿ. ಸೊ ಹಾಗಾಗಿ ನಾವು ಏನ್ ಮಾಡ್ಬೇಕು? ಹರೇ ಕೃಷ್ಣ, ನಮ್ರತೆಯಾಗಿ ಇರ್ಬೇಕು, ಅವರ ಉಪದೇಶಗಳನ್ನ ಪಾಲಿಸಬೇಕು ಪಾಲಿಸ್ಬೇಕು, ಮತ್ತೆ ಗೌರ ನಿತ್ಯಾನಂದರ ಪವಿತ್ರ ನಾಮಗಳನ್ನು ಜಪಿಸಬೇಕು. ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಅವರು ಮತ್ತೆ ಚೈತನ್ಯ ನಿತ್ಯಾನಂದರನ್ನ ಅನುಸಂಧಾನ ಮಾಡಬೇಕು ಅಂದ್ರೆ ಅವರು ಹೇಳಿದ್ದನ್ನ ಪಾಲಿಸ್ಬೇಕು, ಅವರು ಹೇಳಿದ ಉಪದೇಶಗಳನ್ನ ಪಾಲಿಸ್ಬೇಕು, ಮತ್ತೆ ಗೌರನಿತಾಯಿ ಅವರನ್ನ ಪೂಜಿಸಬೇಕು. ನಮ್ಗೇನಾಗತ್ತೆ? ಗೌರನಿತಾಯಿ ಇವರನ್ನ ನಾವು ಪೂಜಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ರಾಧಾಕೃಷ್ಣರನ್ನ ನಮ್ಗೆ ಪೂಜೆ ಮಾಡ್ಲಿಕ್ಕೆ ಆ ಘಟ್ಟದಲ್ಲಿ ನಾವಿಲ್ಲ. ಯಾಕೆಂದ್ರೆ ರಾಧಾಕೃಷ್ಣರ ಪೂಜೆ ಮಾಡೋದಕ್ಕೆ ತುಂಬಾ ನಿಯಮಗಳು, ತುಂಬಾ ಅದು ಅನುಷ್ಠಾನ ಎಲ್ಲ ಇರ್ತದೆ. ಆದರೆ ಗೌರನಿತಾಯಿಯನ್ನ ಪೂಜೆ ಮಾಡ್ಲಿಕ್ಕೆ ಯಾವ ಆ ರೀತಿಯಾದ ನಿಯಮಗಳಿಲ್ಲ. ಸೊ ಹಾಗಾಗಿ ಗೌರನಿತಾಯಿ ಯಾಕೆ ಅಷ್ಟು ನಿಯಮಗಳಿಲ್ಲ ಅಂದ್ರೆ ಚೈತನ್ಯ ಮಹಾಪ್ರಭುಗಳದು ತುಂಬಾ ಕರುಣಾ ಅವತಾರ, ಮಹಾವದನ್ಯಾಯ ಅವತಾರ ಅವರದು. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರತ್ವಿಷೇ ನಮಃ ಹೀಗಂತ ನಮಗೆ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ ಇದನ್ನ? ಹರೇ ಕೃಷ್ಣ, ರೂಪ ಗೋಸ್ವಾಮಿ ಅವರು ಹೇಳಿದ್ದಾರೆ. ಸೊ ಈ ಚೈತನ್ಯ ಮಹಾಪ್ರಭುಗಳನ್ನ ಅವರು ಕಂಡಾಗ ಇದನ್ನ ಅವರು ಹೇಳಿದ್ದಾರೆ, ಈ ಒಂದು ಶ್ಲೋಕವನ್ನು ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಶ್ರೀಲ ಪ್ರಭುಪಾದರು ನಮಗೇನ್ ಹೇಳ್ತಾರೆ? ಅಲ್ಲಿ ಗುರು ಮತ್ತು ಗೌರಾಂಗರನ್ನು ಮೊದಲು ನಾವು ಪೂಜೆ ಮಾಡಬೇಕು, ಮೊದಲು ಅವರನ್ನ ಅನುಷ್ಠಾನ ಮಾಡಬೇಕು, ಮೊದಲು ಅವರ ಒಂದು ಹೆಸರನ್ನ ಜಪ ಮಾಡಬೇಕು. ಆಮೇಲೆ ನಮಗೆ ನಿಧಾನವಾಗಿ ರಾಧಾಕೃಷ್ಣನ ಮೂರ್ತಿಗಳನ್ನು ಆಮೇಲೆ ಭಕ್ತರು ಪೂಜೆಯಲ್ಲಿ ನಿರತರಾಗುತ್ತಾರೆ ಅಂತ ಹೇಳ್ತಾರೆ. ಆದ್ರೂ ಏನ್ ಹೇಳ್ತಾರೆ ಅಂತಂದ್ರೆ, ರಾಧಾಕೃಷ್ಣರ ಒಂದು ಪೂಜೆ ಮಾಡ್ಲಿಕ್ಕೆ ತುಂಬಾ ಅನುಷ್ಠಾನ ಉಂಟು, ಅದಕ್ಕೆ ರಾಧಾಕೃಷ್ಣನ ಪೂಜೆ ಮಾಡ್ಲಿಕ್ಕೆ ಸಾಮಾನ್ಯವಾಗಿ ಆಗೋದಿಲ್ಲ, ಅವರನ್ನು ಲಕ್ಷ್ಮೀನಾರಾಯಣ ಅಂತ ತಿಳ್ಕೊಂಡು ಮಾಡ್ಬೋದಂತೆ ಅದು ಕೂಡ. ಸೊ ಹಾಗಾಗಿ ರಾಧಾಕೃಷ್ಣನ ಮೂರ್ತಿಗಳನ್ನು ಹೆಚ್ಚಾಗಿ
ನಾವು ಆ ದೇವಸ್ಥಾನಗಳಲ್ಲಿ ಪೂಜೆ ಮಾಡೋದನ್ನ ನೋಡ್ತೇವೆ. ಯಾಕಂದ್ರೆ ಅಲ್ಲಿ ಕಂಟಿನ್ಯೂಸ್ ಆಗಿ ಆ ವಿಗ್ರಹಗಳಿಗೆ ಅರ್ಚನೆ ನಡೆಯುತ್ತೆ, ಅರ್ಚಾ ವಿಗ್ರಹಗಳಿಗೆ ಪೂಜೆ ನಡೆಯುತ್ತೆ. ಹಾಗಾಗಿ ಮನೆಯಲ್ಲಿ ನಮಗೆ ತುಂಬಾ ಸುಲಭವಾಗಿ ಮಾಡ್ಕೋಬೇಕು ಅಂದ್ರೆ ಗೌರನಿತಾಯ ವಿಗ್ರಹಕ್ಕೆ ನಾವು ಆರಾಧನೆ ಮಾಡಬೇಕು. ಅಂತಿಮವಾಗಿ ರಾಧಾಕೃಷ್ಣನ ಸೇರುವ ಗುರಿ ಇರುವ ವ್ಯಕ್ತಿಯು ಮೊದಲು ಗೌರ ನಿತ್ಯಾನಂದರ ಆಶ್ರಯವನ್ನು ಪಡೆಯಬೇಕು. ಯಾಕೆಂದ್ರೆ ಯಾವಾಗ್ಲೂ ಭಗವಾನ್ ಕೃಷ್ಣರನ್ನ, ರಾಧಾಕೃಷ್ಣರನ್ನ ನಮಗೆ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡ್ಲಿಕ್ಕೆ ಬರೋದಿಲ್ಲ ಅಲ್ವಾ. ಗೋಪಿ ಬರ್ತುಹು ಪದಕಮಲಯೋಹೋ ದಾಸಾನು ದಾಸಃ ಅಂತ ಹೇಳಿದ್ದಾರೆ. ನಮಗೆ ಭಗವಂತ ಕೃಷ್ಣನಿಗೆ ನಾವು ಯಾರ ಮೂಲಕ ಹೋಗ್ಬೇಕು? ಹರೇ ಕೃಷ್ಣ. ಭಗವಂತನ ಆಶ್ರಯಕ್ಕೆ ಯಾರ ಮೂಲಕ? ಗುರುಗಳ ಮೂಲಕ ಮಾತಾಜಿ. ಗುರುಗಳ ಮೂಲಕ ಮತ್ತು ಭಕ್ತರ ಮೂಲಕ. ಸೊ ಹಾಗಾಗಿ ಇಲ್ಲಿ ಗೌರ ಅಂದ್ರೆ ಅವರು ಭಕ್ತ ಅವತಾರ ಅಲ್ವಾ. ಚೈತನ್ಯ ಮಹಾಪ್ರಭುಗಳು, ನಿತ್ಯಾನಂದರು ಅದು ಬಲರಾಮ. ಸೊ ಬಲರಾಮ ಅಂದ್ರೆ ಗುರು ತತ್ವ. ಸೊ ಗುರು ಮತ್ತು ಶುದ್ಧ ಭಕ್ತರ ಒಂದು ಆಶ್ರಯದಲ್ಲಿಯೇ ನಾವು ಹೋಗ್ಬೇಕು. ಅದಕ್ಕಾಗಿ ಗೌರ ನಿತ್ಯಾನಂದರ ಆಶ್ರಯವನ್ನ ನಾವು ಪಡಿಬೇಕು. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಸ್ವತಃ ಕೃಷ್ಣನೇ, ಬಟ್ ಭಕ್ತನ ರೂಪದಲ್ಲಿ ಬಂದಿದ್ದಾರೆ. ಸೊ ಹಾಗಾಗಿ ಗೌರಾಂಗ ಫಲಿತೆ ಹಬೆ ಪುಲಕ ಶರೀರ. ನಮ್ಗೆ ಇದನ್ನು ಒಂದ್ಸಲಿ ಹೇಳ ಮಾತಾಜಿ. ಏನು ಈ ಪ್ಯಾರ ನಾನು ಹೇಳ ಮಾತಾಜಿ. ಸುಂದರವಾಗಿ ಹಾಡ್ಲಿಕ್ಕೆ ಬರ್ತದೆಯಾ? ಟ್ರೈ ಮಾಡ್ತೀನಿ ಮಾತಾಜಿ. ಗೌರಾಂಗ ಕಬೆ ಪುಲಕ ಶರೀರ ಹರಿ ಹರಿ ಬಲಿತೆ ನಯನ ಹಬೆ ನೀರಾ ಹರೆ ಕಬೆ ನಿತಾಯ್ ಚಂದಿರ್ ಕರುಣಾ ಕರೀಬೆ ಸಂಸಾರ ವಾಸನ ಮೋರೆ ಕಬೆ ತುಷ್ಯಹಾಬೆ ವಿಷಯ ಚಾಡಿಯ ಕಬೆ ಶುದ್ಧ ಹಬೆ ಮಾನಂ ಕಬೆ ಹಮ ಹರೆ ಬಾ ಶ್ರೀ ವೃಂದಾವನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಹಾಗಾಗಿ ಮೊದಲು ಗೌರ ಸುಂದರರ ಪವಿತ್ರ ನಾಮವನ್ನು ಜಪಿಸಬೇಕು. ಅಂದ್ರೆ ಮೊದಲು ಚೈತನ್ಯ ಮಹಾಪ್ರಭುಗಳ ನಾಮವನ್ನು ಹೇಳಬೇಕು, ಆಮೇಲೆ ನಿತ್ಯಾನಂದರ ನಾಮವನ್ನು ಹೇಳಬೇಕು. ಅವಾಗ ಏನಾಗುತ್ತೆ ಏನಂದ್ರೆ ನಮ್ಮ ಹೃದಯದಲ್ಲಿ ಬಯಕೆಗಳಿರುತ್ತೆ, ಅನೇಕ ಬಯಕೆಗಳಿರುತ್ತೆ. ಮತ್ತೆ ಈ ರಜೋಗುಣ ತಮೋಗುಣ ಇರುತ್ತೆ. ಸೊ ಅದೆಲ್ಲ ಹೋಗ್ಬೇಕಲ್ಲ, ಕೊಳಕೆಲ್ಲ ಹೋಗ್ಬೇಕಲ್ಲ, ಭೋಗದ ಅಪೇಕ್ಷೆಗಳಿರುತ್ತೆ. ಸೊ ಅದು ಹೋದರೆ ಮಾತ್ರ ನಮಗೆ ಏನಾಗುತ್ತೆ, ಭಗವಂತನ ಶುದ್ಧ ನಾಮ ಹೇಳಲಿಕ್ಕಾಗತ್ತೆ, ಅಂದ್ರೆ ಅಪರಾಧ ರಹಿತ ನಾಮ ಹೇಳಲಿಕ್ಕಾಗತ್ತೆ. ಸೊ ಅದಕ್ಕೆ ಅದು ಹೋಗ್ಲಿಕ್ಕೆ ನಮ್ಗೆ ಈ ಗೌರಸುಂದರ ನಿತ್ಯಾನಂದರ ನಾಮವನ್ನ ನಾವು ಹೇಳ್ಬೇಕು. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ವೃಂದಾವನ ಧಾಮಕ್ಕೆ ಹೋಗುವುದನ್ನು ಹೇಳ್ತಾ ಇದ್ದಾರೆ. ನಮ್ಗೆ ವೃಂದಾವನ ಧಾಮಕ್ಕೆ ಹೋಗ್ಬೇಕು ಅಂತಂದ್ರೆ ಹಾಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೆ. ವೃಂದಾವನ ಧಾಮಕ್ಕೆ ಹೋಗೋದು ಅಂತಂದ್ರೆ ಅಲ್ಲಿನ ಒಂದು ಭಗವಂತನ ಅವತಾರ ಧಾಮ, ಅಲ್ಲಿ ಭಗವಂತ ಅಲ್ಲಿ ಅವತಾರ ಮಾಡಿ ಅಲ್ಲಿ ಲೀಲೆಗಳನ್ನು ಹಾಡಿದ ಸ್ಥಳ ಅಲ್ವಾ. ಸೊ ಹಾಗಾಗಿ ಅಲ್ಲಿ ಭಗವಂತನ ಧಾಮದಲ್ಲಿ ನಾವು ಭಗವಂತನ ಲೀಲೆಗಳನ್ನು ಆನಂದಿಸಬೇಕು. ಅದಕ್ಕೆ ಆ ಸ್ಥಿತಿಗೆ ನಾವು ಬರಬೇಕು ಅಂತಂದ್ರೆ ನಮಗೆ ಏನಾಗ್ಬೇಕು? ಚೈತನ್ಯ ಮಹಾಪ್ರಭುಗಳ ಮತ್ತು ನಿತ್ಯಾನಂದರ ಅನುಗ್ರಹ ಬೇಕಂತೆ ವೃಂದಾವನಕ್ಕೆ ಹೋಗ್ಬೇಕಾದ್ರೆ. ಇಲ್ಲಿ ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳ ಮತ್ತು ನಿತ್ಯಾನಂದರ ಅನುಗ್ರಹ ಇಲ್ಲ ಅಂದ್ರೆ ವೃಂದಾವನಕ್ಕೆ ಹೋಗಬೇಕಾದ ಅಗತ್ಯ ಇಲ್ಲ. ಯಾಕೆ? ಅಲ್ಲಿ ಮನಸ್ಸು ಪರಿಶುದ್ಧವಾಗಿಲ್ಲದೆ ಹೋದ್ರೆ ವೃಂದಾವನಕ್ಕೆ ಹೋಗಿ ಅಲ್ಲಿ ನಮಗೆ ಏನನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ವೃಂದಾವನಕ್ಕೆ ಹೋಗುವುದು ಹೇಗೆ, ಅಲ್ಲಿ ಅದಕ್ಕೂ ಕೂಡ ಒಂದು ಇದು ಉಂಟು, ಒಂದು ಯಾವ ರೀತಿ ಹೋಗ್ಬೇಕು ಅಂತಂದ್ರೆ ಚೈತನ್ಯ ಮಹಾಪ್ರಭುಗಳ ನಿತ್ಯಾನಂದರ ಅನುಗ್ರಹ ಬೇಕು. ಮತ್ತೆ 6 ಗೋಸ್ವಾಮಿಗಳು ಅವರ ಆಶ್ರಯ ಪಡಿಬೇಕಂತೆ. ಅವರ ಆಶ್ರಯ ಪಡೆಯುವುದು ಅಂದ್ರೆ ಏನು? ಗೋಸ್ವಾಮಿಗಳು ಬರೆದ ಭಕ್ತಿರಸಾಮೃತ ಸಿಂಧು, ಯಾವುದು ರೂಪ ಗೋಸ್ವಾಮಿಯರು ಬರೆದಿದ್ದಾರೆ, ವಿದಗ್ಧ ಮಾಧವ, ಲಲಿತಾ ಮಾಧವ, ಇಂತಹ ಇತರ ಗ್ರಂಥಗಳನ್ನು ಓದಿ ಅವರ ಆಶ್ರಯವನ್ನು ಪಡೆಯುವುದು. ಸೊ ಹಾಗಾಗಿ ಗೋಸ್ವಾಮಿಗಳ ಆಶ್ರಯವನ್ನು ಪಡ್ಕೊಂಡು ನಮಗೆ ಮತ್ತೆ ಚೈತನ್ಯ ಮಹಾಪ್ರಭುಗಳ ನಿತ್ಯಾನಂದರ ಅನುಗ್ರಹವನ್ನು ಪಡೆದುಕೊಂಡು ಆಮೇಲೆ ನಮಗೆ ವೃಂದಾವನಕ್ಕೆ ಹೋದರೆ ಅಲ್ಲಿ ನಾವು ಭಗವಂತನ ಲೀಲೆಗಳ ಆನಂದವನ್ನು ಸವಿಬಹುದು. ಇಲ್ಲ ಅಂದ್ರೆ ಶ್ರೀಲ ಪ್ರಭುಪಾದರು ಬರೀತಾರೆ, ಅಲ್ಲಿ ಹೋಗುವ ಯಾರ ನಿತ್ಯಾನಂದರ ಮತ್ತು ಚೈತನ್ಯ ಮಹಾಪ್ರಭುಗಳ ಅನುಗ್ರಹ ಇಲ್ಲ, ಅವರಿಗೆ ಯಾರು ಶರಣಾಗಿಲ್ಲ ಅಂದ್ರೆ ವೃಂದಾವನಕ್ಕೆ ಹೋಗೋ ಅಗತ್ಯ ಇಲ್ಲ. ಯಾರು ಗೋಸ್ವಾಮಿಗಳು, ಯಾಕೆಂದ್ರೆ ಷಡ್ಗೋಸ್ವಾಮಿಗಳು ಅವರು ಯಾವಾಗಲೂ ಯಾವ ಭಾವದಲ್ಲಿದ್ರು? ಹರೇ ಕೃಷ್ಣ. ಗೋಸ್ವಾಮಿಗಳು
ಪ್ರೇಮ ಷಡ್ಗೋಸ್ವಾಮಿಗಳು ಭಾವ ಗೋಪಿ ಭಕ್ತಿ ಭಾವದಲ್ಲಿದ್ರು, ಗೋಪಿ ಭಾವದಲ್ಲಿದ್ರು ಅಲ್ವಾ. ಸೊ ಷಡ್ಗೋಸ್ವಾಮಿಗಳು ಅಲ್ಲಿ ಆ ವೃಂದಾವನದಲ್ಲಿ ಗೋಪಿ ಭಾವದಲ್ಲಿ ಇದ್ರು, ಮತ್ತೆ ಆ ಭಾವದಲ್ಲಿ ಅವರು ಸೇವೆ ಮಾಡ್ತಾ ಇದ್ರು. ಸೊ ಹಾಗಾಗಿ ನಮಗೆ ರಾಧಾಕೃಷ್ಣರ ಬೃಂದಾವನಕ್ಕೆ ಹೋಗೋದು ಅಂದ್ರೆ ಏನು, ರಾಧಾಕೃಷ್ಣರ ನಡುವೆ ಇರ್ತಕ್ಕಂತಹ ಪ್ರೇಮ ಸಲ್ಲಾಪಗಳನ್ನು ಅರ್ಥ ಮಾಡಿಕೊಳ್ಳೋದು. ಸೊ ಅದು ಹೇಗೆ ಸಾಧ್ಯ? ಅದು ನಮಗೆ ಚೈತನ್ಯ ಮಹಾಪ್ರಭುಗಳ ನಿತ್ಯಾನಂದ ಅನುಗ್ರಹ ಬೇಕು, ಗೋಸ್ವಾಮಿಗಳ ಆಶ್ರಯ ಪಡಿಬೇಕು. ಗೋಸ್ವಾಮಿಗಳ ಆಶ್ರಯ ಪಡಿಬೇಕಾದ್ರೆ ನಾವು ಭಕ್ತಿ ರಸಾಮೃತ ಸಿಂಧು, ವಿದಗ್ಧ ಮಾಧವ, ಲಲಿತಾ ಮಾಧವ ಹಾಗೂ ಇತರ ಗ್ರಂಥಗಳನ್ನ ನಾವು ಕೇಳಿ ಓದಿ ಅಲ್ಲಿ ಅವರ ಆಶ್ರಯ, ಗೋಸ್ವಾಮಿಗಳ ಆಶ್ರಯನ ಪಡ್ಕೊಳ್ಬೇಕು. ಸೊ ಹಾಗಾಗಿ ಆಗ ಏನಾಗುತ್ತೆ, ನಮಗೆ ಕಾವ್ಯಹಾಮ ಭುಜಬ ಸೇ ಯುಗಲ ಪ್ರೀತಿ, ರಾಧೆ ಮತ್ತು ಕೃಷ್ಣರ ಮಾಧುರ್ಯ ಪ್ರೇಮವು ನಮಗೆ ಅದು ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗ್ಬೋದು. ಅದು ಕೂಡ ಶುದ್ಧ ಭಕ್ತರಿಗೆ ಅರ್ಥ ಆಗತ್ತೆ ರಾಧಾಕೃಷ್ಣರ ಆ ಒಂದು ಮಾಧುರ್ಯ. ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ, 10ನೇ ಸ್ಕಂದಕ್ಕೆ ನಾವು ನೇರವಾಗಿ ಓದ್ಲಿಕ್ಕೆ ಹೋಗ್ಲಿಕ್ಕಿಲ್ಲ, ಕೇಳಲಿಕ್ಕೆ ಹೋಗ್ಲಿಕ್ಕಿಲ್ಲ. ಈ ಭಾಗವತವನ್ನ ನಾವು ಮೊದಲನೇ ಸ್ಕಂದದಿಂದ ಒಂದು ಪುಟ ಆದ್ಮೇಲೆ ಮತ್ತೊಂದು ಪುಟ, ಒಂದು ಶ್ಲೋಕ ಆದ್ಮೇಲೆ ಮತ್ತೊಂದು ಶ್ಲೋಕ, ಭಾವಾರ್ಥ, ಇದನ್ನೆಲ್ಲ ನಾವು ಕೇಳ್ಕೊಂಡು ನಿಧಾನವಾಗಿ 9 ಸ್ಕಂದಗಳನ್ನು ಓದ್ಬೇಕು. ಇದು ಓದಿದಾಗ ನಮ್ಗೆ ಏನಾಗುತ್ತೆ, ನಮ್ಮ ಹೃದಯದಲ್ಲಿ ಪರಿಶುದ್ಧ ಆಗ್ತಾ ಬರುತ್ತೆ. ಆಗ ನಮಗೆ ರಾಧಾಕೃಷ್ಣರ ಮಾಧುರ್ಯ ಅದು ಎಲ್ಲಿದೆ, 10ನೇ ಸ್ಕಂದ, ಅದು ಕೂಡ ಆಗ ಅರ್ಥ ಆಗೋದು ಕಷ್ಟ. ಯಾಕಂದ್ರೆ ಇದು ಶುದ್ಧ ಭಕ್ತರಿಗೆ ಅದನ್ನ ಅವರು ಆ ಮಾಧುರ್ಯವನ್ನ ಸವಿತಾರೆ, ರಾಧಾಕೃಷ್ಣರ ಆ ಮಾಧುರ್ಯ ಪ್ರೇಮವನ್ನ. ಇಲ್ಲದಿದ್ರೆ ನಮ್ಗೆ ಏನಾಗುತ್ತೆ, ನಾವು ನೇರವಾಗಿ ಕೇಳಿದ್ರೆ ನಮ್ಮ ಹೃದಯ ಪರಿಶುದ್ಧ ಆಗಿರೋದಿಲ್ಲ, ನಾವು ರಾಧಾಕೃಷ್ಣರನ್ನು ನಮ್ಮ ಲೆವೆಲ್ಗೆ ತಂದ್ಕೊಂಡ್ಬಿಡ್ತೇವೆ, ಮನುಷ್ಯರ ಲೆವೆಲ್ಗೆ ಅಲ್ವಾ. ಹರೇ ಕೃಷ್ಣ. ಹಾಗಾಗಿ ರಾಧಾಕೃಷ್ಣರ ಪ್ರೇಮ ಅಂದ್ರೆ ಅದು ಸಂಪೂರ್ಣವಾಗಿ ಅಲೌಕಿಕವಾಗಿದ್ದು. ಸೊ ಅದನ್ನು ಅರ್ಥ ಮಾಡಿಕೊಳ್ಳಲು ಅವರನ್ನು ಪೂಜಿಸಬೇಕು, ಅವರ ಪ್ರೇಮ ಸೇವೆಯಲ್ಲಿ ತನ್ಮಯರಾಗಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಅರ್ಥ ಮಾಡ್ಬೇಕಾದ್ರೆ ನಮ್ಗೆ ಅವರ ಸೇವೆಯಲ್ಲಿ ನಿರತರಾಗಬೇಕು. ಯಾಕೆಂದ್ರೆ ಸೇವೋನ್ಮುಖೇಹಿ ಜಿಹ್ವಾದವು ಸ್ವಯಮೇವ ಸ್ಫುರತಿಯಾದಹ. ಏನ್ ಹೇಳ್ತಾರೆ, ಸೇವೋನ್ಮುಖೇಹಿ ಅತ ಶ್ರೀಕೃಷ್ಣ ನಾಮಾದಿ ನಭವೇ ಗ್ರಾಹ್ಯಮಿಂದ್ರಿಯೈಹಿ ಸೇವೋನ್ಮುಖೇಹಿ ಜಿಹ್ವಾದವು ಸ್ವಯಮೇವ ಸ್ಫುರತಿಯಾದಹ. ಈಗ ನಮಗೆ ಶ್ರೀಕೃಷ್ಣನ ನಾಮ, ರೂಪ, ಗುಣ, ಲೀಲೆ ಯಾವುದು ಅರ್ಥ ಆಗಲ್ಲ. ಯಾಕೆ? ನಮ್ಮ ಈ ಕಣ್ಣು, ನಮ್ಮ ಇಂದ್ರಿಯಗಳು, ಚರ್ಮ ಚಕ್ಷು ನಮ್ದು, ಮತ್ತೆ ನಮ್ದು ಭೌತಿಕ ಇಂದ್ರಿಯಗಳು, ಇದರಿಂದ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಏನ್ ಮಾಡೋದು? ಅದಕ್ಕೆ ಸೇವೋನ್ಮುಖೇಹಿ ಜಿಹ್ವಾದವು, ನಾವು ನಾಲಿಗೆಯಿಂದ ಸೇವೆಯಲ್ಲಿ ತೊಡಗಬೇಕು. ನಾಲಿಗೆಯಿಂದಲೇ ಸೇವೆಯಲ್ಲಿ ತೊಡಗುವುದು ಅಂದ್ರೆ ನಾಮವನ್ನ ಜಪಿಸುವುದು, ಹರೇ ಕೃಷ್ಣ ಮಹಾಮಂತ್ರ, ಮತ್ತೆ ನಾವು ಪ್ರಸಾದ ಸೇವನೆ ಮಾಡೋದು. ಹೀಗೆ ನಾವು ಸೇವೆಯಲ್ಲಿ ಪ್ರಾರಂಭ ಮಾಡ್ಕೊಳ್ಬೇಕು. ಆ ರೀತಿ ಸೇವೆಯಲ್ಲಿ ನಾವು ತನ್ಮಯರಾದಾಗ ನಮ್ಗೇನ್ ಮಾಡ್ತಾನೆ ಭಗವಂತ, ತನ್ನನ್ನು ತಾನೇ ತೋರಿಸ್ಕೊಳ್ತಾನೆ ಅಲ್ವಾ. ತನ್ನನ್ನು ತಾನೇ ಅವನು ಸೇವೋನ್ಮುಖೇ ಜಿಹ್ವಾದವು ಸ್ವಯಮೇವ ಸ್ಫುರತಿಯ, ತನ್ನನ್ನು ತಾನೇ ತೋರ್ಪಡಿಸ್ಕೊಳ್ತಾರಂತೆ ಭಗವಂತ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ, ಭಗವಂತನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಸೇವೆಯಲ್ಲಿ ತೊಡಗಬೇಕು. ಮತ್ತೆ ಚೈತನ್ಯ ಮಹಾಪ್ರಭುಗಳು, ನಿತ್ಯಾನಂದ ಪ್ರಭು ಮತ್ತು ಚೈತನ್ಯರ ನೇರ ಶಿಷ್ಯರಾದ 6 ಗೋಸ್ವಾಮಿಗಳ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು. ಸತೋವೃತ್ತಿ ಅಂದ್ರೆ ಹಿಂದಿನ ಆಚಾರ್ಯರ ಹಾದಿಯಲ್ಲಿ ನಡೆಯಬೇಕು. ಅವ್ರು ಹೇಗೆ ನಡೆದಿದ್ದಾರೆ ಆ ಹಾದಿಯಲ್ಲಿ ನಾವು ನಡಿಬೇಕು. ಮತ್ತೆ ಚೈತನ್ಯ ಮಹಾಪ್ರಭುಗಳ ಆಶ್ರಯ, ನಿತ್ಯಾನಂದ ಪ್ರಭುಗಳ ಆಶ್ರಯ ಅಂತಂದ್ರೆ ಅವರು ಹೇಳಿದ ಉಪದೇಶಗಳನ್ನ ಚಾಚೂ ತಪ್ಪದೆ ಪಾಲಿಸುವುದು. ಹಾಗಾಗಿ ಇಲ್ಲಿ ಹೇಳ್ತಾರೆ, ಸಾಧಾರಣ ಪ್ರತಿಯ ವ್ಯಕ್ತಿಯ ಬಗೆಗೆ ಒಂದು ಮಾತನ್ನು ಹೇಳಬಹುದಾದರೆ ಅವನ ಪಾಲಿಗೆ ರಾಧೆ ಮತ್ತು ಕೃಷ್ಣರ ಪೂಜೆಗಿಂತ ಚೈತನ್ಯ ಪ್ರಭು ಮತ್ತು ನಿತ್ಯಾನಂದ ಪ್ರಭುಗಳ ಅಥವಾ ಪಂಚತತ್ವಗಳ ಪೂಜೆಯು ಸುಲಭವಾಗಿರುತ್ತದೆ. ಯಾಕೆಂದ್ರೆ ಅವರು ಮಹಾಕರುಣೆ ಅವತಾರ ಅಲ್ವಾ ಚೈತನ್ಯ ಮಹಾಪ್ರಭುಗಳು. ಸೊ ಹಾಗಾಗಿ ಅದು ಪೂಜೆ ಮಾಡೋದು ಸುಲಭವಾಗತ್ತೆ. ಸಾಧಾರಣ ಜನಸಾಮಾನ್ಯರಿಗೆ ರಾಧಾಕೃಷ್ಣರ ಪೂಜೆ ಮಾಡೋದಕ್ಕೆ ನಾವು ಅರ್ಹತೆ ಇಲ್ಲ. ಸೊ ಹಾಗಾಗಿ ವ್ಯಕ್ತಿಯು ತುಂಬಾ ಸುದೈವಿಯಾಗಿದ್ದ ಹೊರತು ಆತನನ್ನು ನೇರವಾಗಿ ರಾಧಾಕೃಷ್ಣರ ಪೂಜೆಗೆ ಪ್ರೇರೇಪಿಸಬಾರದು. ಶಿಲ ಪ್ರಭುಪಾದ ಹೇಳ್ತಾರೆ, ನೇರವಾಗಿ ರಾಧಾಕೃಷ್ಣರ ಪೂಜೆಗೆ ನಾವು ಪ್ರೇರೇಪ ಮಾಡಬಾರ್ದು. ಯಾಕೆಂದ್ರೆ ಅವರಿಗೆ ರಾಧಾಕೃಷ್ಣರ ಪೂಜೆ ಮಾಡುವಷ್ಟು ತಾಕತ್ತಿರೋದಿಲ್ಲ, ಅವರಲ್ಲಿ ಆ ಶಕ್ತಿ ಇರೋದಿಲ್ಲ. ಯಾಕೆಂದ್ರೆ ಅಲ್ಲಿ ತುಂಬಾ ನಿಯಮಗಳಿರುತ್ತೆ. ಹಾಗಾಗಿ ಕೇಳ್ತಾ ಇದೆಯಾ ಹರೇ ಕೃಷ್ಣ? ಕೇಳಿಸ್ತಾ ಇದೆಯಾ ಮಾತಾಜಿ? ಓಕೆ.
ಸಾಕಷ್ಟು ವಿದ್ಯಾವಂತನಲ್ಲದ ತಿಳಿದಲ್ಲದ ಪ್ರಾರಂಭಿಕ ವಿದ್ಯಾರ್ಥಿಯು ರಾಧೆ ಮತ್ತು ಕೃಷ್ಣರ ಪೂಜೆಯಲ್ಲಿ ತೊಡಗಬಾರದು. ಹರೇ ಕೃಷ್ಣ ಮಂತ್ರವನ್ನು ಜಪಿಸಬಾರದು. ಆತ ಹಾಗೆ ಮಾಡಿದ್ದರೂ ಅಪೇಕ್ಷಿತ ಫಲವನ್ನು ಪಡೆಯುವುದು ಅಸಂಭವ. ಸೊ ಹಾಗಾಗಿ ನಮ್ಗೇನ್ ಮಾಡ್ಬೇಕು, ಹಾಗಾದ್ರೆ ಗೌರನಿತಾಯಿಯರ ಹೆಸರುಗಳನ್ನು ಜಪಿಸಬೇಕು ಹಾಗೂ ಹುಸಿ ಪ್ರತಿಷ್ಠೆ ಬಿಟ್ಟು ಅವರನ್ನು ಪೂಜಿಸಬೇಕು. ಇದು ತುಂಬಾ ಮುಖ್ಯ. ಸೊ ಹೆಸರನ್ನು ಜಪಿಸುವುದು ಗೌರನಿತಾಯಿ. ಆದ್ದರಿಂದ ಗೌರನಿತಾಯಿಯನ್ನು ನಾವು ತುಂಬಾ ಬಾರಿ ನೆನಪಿಸ್ಕೊಂಡು ಅವರ ಹೆಸರನ್ನು ಜಪಿಸಿ ಆಮೇಲೆ ಅವರನ್ನು ಪೂಜೆ ಮಾಡಿ ಆಮೇಲೆ ನಮಗೆ ಇದೆಲ್ಲ ಈ ಒಂದು ಅಪರಾಧ ಆಗೋದೆಲ್ಲ ತಪ್ಪಿಸ್ಕೊಳ್ಬಹುದು. ಹಾಗಾಗಿ ಈ ಭೌತಿಕ ಪ್ರಪಂಚದಲ್ಲಿ ನಾವು ಬಂದಿದ್ದೇವಲ್ವಾ, ಸಾಧಾರಣ 99.999% ಎಲ್ಲರೂ ಪಾಪ ಇರ್ತದೆಯಂತೆ. ಪಾಪ ಕಾರ್ಯಗಳ ಪ್ರಭಾವಕ್ಕೆ ನಾವು ಒಳಗಾಗಿರ್ತೇವೆ. ಸೊ ಹಾಗಾಗಿ ಹೆಚ್ಚು ಕಡಿಮೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ ನೋಡಿ, ಪ್ರತಿಯೊಬ್ಬರೂ ಪಾಪ ಕಾರ್ಯಗಳ ಪ್ರಭಾವಕ್ಕೆ ಒಳಗಾಗಿರ್ತಾರಂತೆ. ಸೊ ಹಾಗಾಗಿ ನಾವು ಪ್ರಾರಂಭದಲ್ಲಿ ಏನ್ ಮಾಡ್ಬೇಕು, ಗೌರನಿತಾಯಿ ಪೂಜೆ ಮಾಡೋದು, ಆ ಮಹಾತ್ಮರ ಅನುಗ್ರಹವನ್ನು ಯಾಚಿಸುವುದು, ಅವರ ಹತ್ರ ಬೇಡ್ಕೊಳ್ಬೇಕು. ನಾವು ಗೌರನಿತಾಯಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಹೀಗೆ ಅವನ ಎಲ್ಲ ಅನರ್ಹತೆಗಳ ಮಧ್ಯದಲ್ಲೂ ವ್ಯಕ್ತಿಯು ರಾಧಾಕೃಷ್ಣರ ವಿಗ್ರಹಗಳನ್ನು ಪೂಜೆ ಮಾಡಲು ಅರ್ಹತೆಯನ್ನು ಪಡ್ಕೊಳ್ತಾನೆ. ಸೊ ಹಾಗಾಗಿ ಗೌರನಿತಾಯಿಯನ್ನು ಪೂಜಿಸಿ ಗೌರನಿತಾಯಿಯರ ಜಪ ಮಾಡಿ ಮತ್ತೆ ಅವರ ಅನುಗ್ರಹಕ್ಕೆ ಪ್ರಾರ್ಥನೆ ಮಾಡಿ ಆಮೇಲೆ ನಮಗೆ ಈ ರೀತಿಯ ರಾಧಾಕೃಷ್ಣರ ವಿಗ್ರಹನ ಪೂಜೆ ಮಾಡೋದು, ಹರೇ ಕೃಷ್ಣ ಅಂತ ಹೇಳೋದು, ಅದಕ್ಕೆಲ್ಲ ಅರ್ಹತೆ ಸಿಗ್ಬಹುದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಭಗವಾನ್ ಕೃಷ್ಣ ಹಾಗೂ ಗೌರಸುಂದರರ ಹೆಸರುಗಳೆರಡು ದೇವೋತ್ತಮ ಪರಮ ಪುರುಷರ ಹೆಸರಿನೊಂದಿಗೆ ಸಮಾನ ಸ್ಕಂದವಾಗಿದೆ. ಯಾಕೆ ಅಂದ್ರೆ ಚೈತನ್ಯ ಮಹಾಪ್ರಭು ಗೌರಸುಂದರ ಅಂದ್ರೆ ಅಲ್ಲಿ ಅವರು ಸ್ವತಃ ಕೃಷ್ಣ ಅಲ್ವಾ. ಆಮೇಲೆ ಅವ್ರಿಗೆ ಸ್ವತಃ ಚೈತನ್ಯ ಮಹಾಪ್ರಭು ಸ್ವತಃ ಕೃಷ್ಣ. ಸೊ ಹಾಗಾಗಿ ಭಗವಂತನ ಕೃಷ್ಣನಿಗೆ ಗೌರಸುಂದರಿಗೆ ವ್ಯತ್ಯಾಸ ಇಲ್ಲ, ಎರಡೂ ಕೂಡ ಸಮಾನ. ಆದ್ದರಿಂದ ಕೆಲವರು ಏನ್ ಮಾಡ್ತಾರೆ, ಒಂದು ಹೆಸರು ಇನ್ನೊಂದು ಹೆಸರಿಗಿಂತ ಶಕ್ತಿಯುಳ್ಳದ್ದೆಂದು ನಾವು ಪರಿಗಣಿಸಬಾರದು. ಅವೆರಡೂ ಭಗವಾನ್ ಕೃಷ್ಣ ಅಂದ್ರೆ ಒಂದೇ, ಚೈತನ್ಯ ಮಹಾಪ್ರಭು ಅಂದ್ರೂ ಒಂದೇ. ಸೊ ಹಾಗಾಗಿ ನಾವು ಒಂದು ಹೆಸರು ಶಕ್ತಿ ಉಳ್ಳದ್ದು ಮತ್ತೊಂದು ಹೆಸರು ಅದಕ್ಕಿಂತ ಕಡಿಮೆ ಶಕ್ತಿ, ಈ ತರ ನಮಗೆ ಆ ತರ ನಾವು ಭಾವಿಸಬಾರ್ದು, ಆ ತರ ಪರಿಗಣಿಸಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಯುಗದ ಜನರ ಸ್ಥಾನವನ್ನು ಗಣನೆಗೆ ತಂದುಕೊಂಡು ಚೈತನ್ಯ ಮಹಾಪ್ರಭುಗಳು ನಮಗೆ ಹರೇ ಕೃಷ್ಣ ಮಹಾಮಂತ್ರ ಜಪಕ್ಕಿಂತ ಹೆಚ್ಚು ಅಗತ್ಯ. ಏಕೆಂದರೆ ಏನ್ ಹೇಳ್ತಾರೆ, ಈ ಯುಗದ ಜನರ ಸ್ಥಾನವನ್ನು ಗಣನೆಗೆ ತೆಗೆದುಕೊಂಡು ನೋಡಿದರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ನಾಮ ಜಪವು ಹರೇ ಕೃಷ್ಣ ಮಹಾಮಂತ್ರ ಜಪಕ್ಕಿಂತ ಹೆಚ್ಚು ಅಗತ್ಯ. ನೋಡಿ, ಹರೇ ಕೃಷ್ಣ ಮಹಾಮಂತ್ರ ಜಪ ಅದಕ್ಕಿಂತನೂ ಹೆಚ್ಚು ಅಗತ್ಯ ಚೈತನ್ಯ ಮಹಾಪ್ರಭುಗಳ ನಾಮ ಜಪ. ಯಾಕೆ ಅವರು ಯುಗಾವತಾರ ಅಲ್ವಾ ಚೈತನ್ಯ ಮಹಾಪ್ರಭುಗಳು, ಮತ್ತೆ ಮಹಾಕರುಣೆಯ ಅವತಾರ ಅಲ್ವಾ. ಭಗವಾನ್ ಕೃಷ್ಣ ಏನ್ ಹೇಳ್ದ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಹೇಳಿದ್ರು ಭಗವಂತ. ಆದರೆ ಚೈತನ್ಯ ಮಹಾಪ್ರಭುಗಳು ಯಾವ ಕಂಡೀಷನ್ ಹೇಳಿಲ್ಲ ಅಲ್ವಾ. ನಮಗೆ ಈ ಭಗವಂತನಿಗೆ ಶರಣಾದರೆ ನಿನ್ನೆಲ್ಲ ಪಾಪಗಳನ್ನು ನಿವಾರಣೆ ಮಾಡ್ತಾನೆ ಅಂತ ಕೃಷ್ಣ ಹೇಳಿದ. ನಮಗೆ ಶರಣಾಗತ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಚೈತನ್ಯ ಮಹಾಪ್ರಭುಗಳು ಆ ಥರ ಏನೂ ಹೇಳಿಲ್ಲ. ಸೊ ಅದಕ್ಕೆ ಅವ್ರದ್ದು ಬಹು ಉದಾತ್ತ ಅವತಾರ, ಮಹಾವದನ್ಯಾಯ. ಸೊ ಆ ಉದಾತ್ತ ಅವತಾರ, ತುಂಬಾ ಕರುಣೆಯ ಅವತಾರ. ಸೊ ಹಾಗಾಗಿ ಅವರ ಅನುಗ್ರಹನ ನಾವು ಪಡ್ಕೊಳ್ಬೇಕು. ಅವರ ಅನುಗ್ರಹ ಪಡ್ಕೊಳ್ಳೋದು ಸುಲಭ. ಆದ್ದರಿಂದ ವ್ಯಕ್ತಿ ಮೊದಲಿಗೆ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಎಂದು ಜಪಿಸಿ ಶ್ರೀ ಚೈತನ್ಯ ಮಹಾಪ್ರಭುಗಳಲ್ಲಿ ಆಶ್ರಯ ಪಡಿಬೇಕು. ಸೊ ಈ ಜಪ ಮಾಡಿ ನಾವು ಚೈತನ್ಯ ಮಹಾಪ್ರಭುಗಳಲ್ಲಿ ಆಶ್ರಯ ಪಡಿಬೇಕು. ಅಂದ್ರೆ ಪಂಚತತ್ವ, ಇದನ್ನ ನಾವು ಕೂಡ ನೋಡಿದ್ದೇವೆ. ಪಂಚತತ್ವ ಅಂದ್ರೆ ಕೃಷ್ಣ ಚೈತನ್ಯ ಪ್ರಭುಗಳೇ ಅವರೇ ವಿಸ್ತಾರವಾಗಿದ್ದೆ ಪಂಚತತ್ವ. ಹಿಂದಿನ ಒಂದು ಪಂಚತತ್ವದ ಬಗ್ಗೆ ನಾವು ಪಾಠವನ್ನು ಕೇಳಿದಾಗ ಅರ್ಥ ಮಾಡ್ಕೊಂಡಿದ್ದೇವೆ. ಗೌರ ನಿತ್ಯಾನಂದರ ಸೇವೆ ಮಾಡುವುದರಿಂದ ವ್ಯಕ್ತಿಯು ಅಸ್ತಿತ್ವದ ಸಂಕೋಲೆಗಳನ್ನು ಕಳಚಿ ಹಾಕಿಕೊಳ್ಳುತ್ತಾನೆ. ತನ್ಮೂಲಕ ರಾಧಾಕೃಷ್ಣನ ಮೂರ್ತಿ ಪೂಜೆ ಮಾಡುವ ಅರ್ಹತೆಯನ್ನು ಗಳಿಸುತ್ತಾನೆ. ಅಂದ್ರೆ ಶ್ರೀಲ ಪ್ರಭುಪಾದ ಕಿ ಜೈ. ರಾಧಾಕೃಷ್ಣರ ಪೂಜೆ ಮಾಡ್ಬೇಕು ಅಂದ್ರೆ ನಮಗೆ ಐಹಿಕ ಅಸ್ತಿತ್ವದ ಸಂಕೋಲೆ ಕಳಚಿದ ಮೇಲೆ ಆಗ್ಬೋದಂತೆ. ಅದು ಅಂದ್ರೆ ನಾವು 3 ಗುಣಗಳಿಂದ ಮೀರಿದ ಮೇಲೆ ನಮಗೆ ಮಾಡ್ಲಿಕ್ಕೆ ಸಾಧ್ಯ. ಆ ಅರ್ಹತೆ ನಮ್ಗೆ ಯಾವಾಗ ಬರುತ್ತೆ, ಗೌರ ನಿತ್ಯಾನಂದರ ಸೇವೆ ಮಾಡೋದ್ರಿಂದ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ನಮಗೆ ನಿತ್ಯಾನಂದ ಮತ್ತೆ ಚೈತನ್ಯ ಮಹಾಪ್ರಭುಗಳ ಸೇವೆ ಮಾಡೋದು, ಅವರ ಜಪ ಮಾಡೋದು, ಅದರ ವಿಗ್ರಹ ಆರಾಧನೆ ಅವರದ್ದು ಮಾಡೋದು ತುಂಬಾ ಮುಖ್ಯ. ಸೊ ನಮ್ಮಂತಹ ಒಂದು ಈ ಕಲಿಯುಗದ ಜನರಿಗೆ ಅಲ್ವಾ. ಹರೇ ಕೃಷ್ಣ.
ಹೌದು ಮಾತಾಜಿ. ಏನಾದ್ರೂ ಪ್ರಶ್ನೆಗಳೇನಾದ್ರೂ ಉಂಟಾ ಈ ಶ್ಲೋಕದಲ್ಲಿ ನಿಮ್ಗೆ? ನಾವು ಮುಂದಿನ ಶ್ಲೋಕಕ್ಕೆ ಹೋಗೋಣ. ಹರೇ ಕೃಷ್ಣ. ಇಲ್ಲ ಮಾತಾಜಿ. ಶ್ಲೋಕ 32ಕ್ಕೆ ಹೋಗೋಣ. ಸ್ವತಂತ್ರ ಈಶ್ವರ ಪ್ರಭು ಅತ್ಯಂತ ಉದಾರ, ತಾನ್ರೆ ನ ಭಜಿಲೆ ಕಭೂ ನಹಯ ನಿಸ್ತಾರ. ಹರೇ ಕೃಷ್ಣ. ಏ ಮಂಜುಳಾ ಮಾತಾಜಿ ಓದಿ. ಏ ಮಂಜುಳಾ ಮಾತಾಜಿ, ಏ ಮಂಜುಳಾ ಮಾತಾಜಿ, ಆರತಿ ಮಾತಾಜಿ, ರತ್ನ ಮಾತಾಜಿ, ನೀವು ಓದಿ ಮಾತಾಜಿ. ಓದ್ಲಾ ಮಾತಾಜಿ? ಹಾ ಓದಿ ಮಾತಾಜಿ. ಸ್ವತಂತ್ರ ಈಶ್ವರ ಪ್ರಭು ಅತ್ಯಂತ ಉದಾರ, ತನ್ಹಾರ ನ ಭಜಲೆ ಕಬುನ ಅಯ ನಿಸ್ತಾರ. ಸ್ವತಂತ್ರ ಈಶ್ವರ, ಸಂಪೂರ್ಣವಾಗಿ ಸ್ವತಂತ್ರನಾದ ಪರಮ ಪ್ರಭು ಭಗವಂತ, ಅತ್ಯಂತ ಉದಾರ, ಉದಾತ್ತ ಹೃದಯದ, ತಾನ್ಹರೆ ಅವರಿಗೆ, ನ ಮಾಡದೆ, ಭಜಿಲೆ ಪೂಜೆ, ಕಬುನ ಎಂದಿಗೂ ಇಲ್ಲ, ಅಯ ಆಗುವುದು, ನಿಸ್ತರ ಮೋಕ್ಷ ಪಡೆದವನು. ಅನುವಾದ: ಸಂಪೂರ್ಣ ಸ್ವತಂತ್ರ ದೇವೋತ್ತಮ ಪರಮಪುರುಷ ಶ್ರೀ ಚೈತನ್ಯ ಮಹಾಪ್ರಭುಗಳು ಬಹು ಉದಾರ ಹೃದಯದ ಮಹಾನುಭಾವರು. ವ್ಯಕ್ತಿಯು ಅವರನ್ನು ಪೂಜಿಸಿದಲ್ಲದೆ ಮೋಕ್ಷ ಗಳಿಸುವುದು ಸಾಧ್ಯವಾಗದ ಮಾತು. ಭಾವಾರ್ಥ: ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಗೂರರು ಹೇಳಿರುವ ಮಾತೊಂದನ್ನು ಇಲ್ಲಿ ಉಲ್ಲೇಖಿಸಬಹುದು. ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಪೂಜಿಸುವ ಸಲುವಾಗಿ ವ್ಯಕ್ತಿಯು ರಾಧಾಕೃಷ್ಣನ ಪೂಜೆಯನ್ನು ಬಿಡಬಾರದೆಂದು ಠಾಗೂರರು ಸೂಚಿಸುತ್ತಾರೆ. ರಾಧಾಕೃಷ್ಣರು ಅಥವಾ ಚೈತನ್ಯ ಮಹಾಪ್ರಭುಗಳು ಈ ಇಬ್ಬರಲ್ಲಿ ಯಾರೊಬ್ಬರನ್ನೇ ಪೂಜಿಸಿದರೆ ವ್ಯಕ್ತಿಯು ಭಕ್ತಿ ಪಥದಲ್ಲಿ ಮುಂದುವರಿಯಲಾರ. 6 ಜನ ಗೋಸ್ವಾಮಿಗಳು ನೀಡಿ ಉಪದೇಶಗಳನ್ನು ವ್ಯಕ್ತಿಯು ಮೀರಿ ನಡೆಯಬಾರದು. ಏಕೆಂದರೆ ಈ 6 ಜನ ಆಚಾರ್ಯರಷ್ಟೇ ಆಗಿರದೆ ಚೈತನ್ಯರಿಗೆ ಅತ್ಯಂತ ಪ್ರಿಯರಾದವರು ಹೌದು ಎಂದೇ ನರೋತ್ತಮ ಠಾಗೂರರು ಹೀಗೆಂದು ಆಡಿದ್ದಾರೆ. ರೂಪ ರಘುನಾಥ ಪದೇ ಐಬ ಆಕುತಿ ಕಬೆ ಹಾಮ ಬುಜೆ ಬಾಸೆ ಯುಗಲ ಪೀರೇತಿ. ವ್ಯಕ್ತಿಯು ಶ್ರೀಲ ರೂಪ ಗೋಸ್ವಾಮಿಯವರಿಂದ ಆರಂಭಿಸಿ ರಘುನಾಥ ಗೋಸ್ವಾಮಿಯವರ ತನಕ ಎಲ್ಲ 6 ಜನ ಗೋಸ್ವಾಮಿಗಳ ವಿನಿಮ್ರ ವಿದ್ಯಾರ್ಥಿಯಾಗಿರಬೇಕು. ಅವರ ಉಪದೇಶಗಳನ್ನು ಪಾಲಿಸದೇ ಇದ್ದುಕೊಂಡು ಗೌರಸುಂದರ ಹಾಗೂ ರಾಧಾಕೃಷ್ಣರ ಪೂಜೆ ಮಾಡುವುದು ಹೇಗೆಂದು ಕಲ್ಪಿಸಿಕೊಳ್ಳುತ್ತಾ ಹೋಗುವುದು ಮಹಾದ ಅಪರಾಧವಾಗುತ್ತದೆ. ಹೀಗೆ ಮಾಡುವುದರ ಪರಿಣಾಮವಾಗಿ ವ್ಯಕ್ತಿಯು ನರಕಕ್ಕೆ ಹೋಗಲು ತಾನೇ ದಾರಿ ಮಾಡಿಕೊಳ್ಳುತ್ತಾನೆ. ಇರುತ್ತ ವ್ಯಕ್ತಿಯು 6 ಜನ ಗೋಸ್ವಾಮಿಗಳನ್ನು ನಿರ್ಲಕ್ಷಿಸಿ ರಾಧಾಕೃಷ್ಣರ ಹೆಸರಿಗೆ ಮಾತ್ರದ ಭಕ್ತನಾದರೆ ಆತ ರಾಧಾಕೃಷ್ಣರ ನೈಜ ಭಕ್ತರನ್ನು ಅಪೇಕ್ಷಿಸುತ್ತಾರೆಂದೇ ಅರ್ಥ. ತನ್ನ ಮನೋಕಲ್ಪನೆಗಳ ಪರಿಣಾಮವಾಗಿ ಗೌರಸುಂದರರು ಒಬ್ಬ ಸಾಮಾನ್ಯ ಭಕ್ತರೆಂಬ ನಿರ್ಣಯಕ್ಕೆ ಆತ ಬಂದು ಬಿಡುತ್ತಾನೆ. ಹೀಗಾಗಿ ದೇವೋತ್ತಮ ಪರಮಪುರುಷ ರಾಧಾಕೃಷ್ಣ ಸೇವೆಯಲ್ಲಿ ಆತ ಹೆಚ್ಚು ಮುಂದುವರಿಯಲಾರ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಶ್ರೀಲ ಪ್ರಭುಪಾದಕ್ಕೆ ಜೈ. ಸೊ ಹಾಗಾಗಿ ಕೆಲವರು ಏನ್ ಹೇಳ್ತಾರೆ, ಹೌದಾ ರಾಧಾಕೃಷ್ಣರ ನಾವು ಸೇವೆ ಮಾಡ್ತೇವೆ, ನಾವು ಡೈರೆಕ್ಟ್ ಆಗಿ ಸೇವೆ ಮಾಡ್ತೇವೆ ಅಂತ ಹೇಳ್ತಾರೆ. ಅದು ಸಾಧ್ಯ ಆಗೋದಿಲ್ಲ. ನಮಗೆ ರಾಧಾಕೃಷ್ಣರ ಸೇವೆ ಮಾಡಲಿಕ್ಕೆ ಡೈರೆಕ್ಟ್ ಆಗಿ ಸಾಧ್ಯ ಇಲ್ಲ. ಕೃಷ್ಣ ಅದನ್ನು ಒಪ್ಪೋದಿಲ್ಲ ನಮಗೆ. ಯಾಕೆಂತಂದ್ರೆ ನೋಡಿ, ನಾವು ಪರಿಶುದ್ಧರಾಗಿರೋದಿಲ್ಲ. ರಾಧಾಕೃಷ್ಣರ ಸೇವೆ ಮಾಡಬೇಕು ಅಂದ್ರೆ ಶುದ್ಧ ಸ್ಥಿತಿಯಲ್ಲಿ ಇರಬೇಕು, ಅಂದ್ರೆ ಶುದ್ಧ ಸತ್ವ ಆ ಲೆವೆಲ್ಗೆ ಬರಬೇಕು ಅಲ್ವಾ. ನಮ್ಮ ಮೈ ತುಂಬಾ ರಾಡಿ ಮಾಡ್ಕೊಂಡಿದ್ದೇವೆ ನಾವು ಅಲ್ವಾ. ನಮ್ ತುಂಬಾ ಅನರ್ಥಗಳು ನಮ್ಮ ಹತ್ರ ಇದೆ, ನಮ್ಮ ಹತ್ರ ತುಂಬಾ ಪಾಪಗಳು ಇದೆ. ಈ ಸ್ಥಿತಿಯಲ್ಲಿ ನಾವು ರಾಧಾಕೃಷ್ಣರನ್ನ ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಏನ್ ಹೇಳ್ತಾರೆ, ನಮ್ಗೆ ಜನ ಏನ್ ಹೇಳ್ತಾರೆ, ಹೋಗಿ ನಾನೇ ಡೈರೆಕ್ಟ್ ಆಗಿ ರಾಧಾಕೃಷ್ಣ ಪೂಜೆ ಮಾಡ್ತೇನೆ, ಅದು ಸಾಧ್ಯ ಅಲ್ಲ. ಅದು ಮಾಡಿದರೆ ರಾಧಾಕೃಷ್ಣರ ನೈಜ ಭಕ್ತರನ್ನು ಅಪೇಕ್ಷಿಸುತ್ತಿದ್ದಾನೆ. ಸೊ ಹಾಗಾಗಿ ಭಗವಂತನ ಹತ್ರ ಹೋಗೋದು ಅಂದ್ರೆ ಭಕ್ತರ ಮೂಲಕವೇ. ಸೊ ಗೋಪಿ ಬರ್ತುಹು ಪದಕಮಲಯೋಹೋ ದಾಸಾನು ದಾಸಃ. ಭಗವಂತನ ಭಕ್ತರ ಮೂಲಕವಾಗಿ ಹೋಗ್ಬೇಕು. ಆದ್ರೆ ಕೆಲವರು ಏನ್ ಇಲ್ಲಿ ನೋಡಿ ಹೇಳ್ತಾ ಇದ್ದಾರೆ ಅಂದ್ರೆ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಏನ್ ಹೇಳ್ತಾರೆ ಅಂತಂದ್ರೆ, ಆಯ್ತು ಚೈತನ್ಯ ಮಹಾಪ್ರಭುಗಳನ್ನ ಪೂಜೆ ಮಾಡ್ತಾರೆ ಅಂತ ಕೆಲವರು ರಾಧಾಕೃಷ್ಣರ ಪೂಜೆನೇ ಬಿಟ್ಬಿಡ್ತಾರಂತೆ. ಸೊ ಹಾಗೆ ಬಿಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ರಾಧಾಕೃಷ್ಣರು ಅಥವಾ ಚೈತನ್ಯ ಮಹಾಪ್ರಭುಗಳು ಇಬ್ಬರಲ್ಲಿ ಯಾರೊಬ್ಬರನ್ನೇ ಪೂಜಿಸಿದರೆ ವ್ಯಕ್ತಿ ಭಕ್ತಿ ಪದದಲ್ಲಿ ಮುಂದುವರಿಲಾರ. ನಾವು ಚೈತನ್ಯ ಮಹಾಪ್ರಭುಗಳನ್ನು ಪೂಜಿಸಬೇಕು, ಮತ್ತೆ ರಾಧಾಕೃಷ್ಣರನ್ನು ಪೂಜಿಸಬೇಕು. ಇಲ್ಲಿ ಒಂದನ್ನ ಪೂಜಿಸಿ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಡೈರೆಕ್ಟ್ ಆಗಿ ರಾಧಾಕೃಷ್ಣರನ್ನು ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ.
ಸೊ ಅದಕ್ಕೆ ಏನ್ ಹೇಳ್ತಾರೆ, ಈಗ ಚೈತನ್ಯ ಮಹಾಪ್ರಭುಗಳಿಗೆ ನಾವು ಅನುಗ್ರಹ ಪಡಿಬೇಕು ಅಂದ್ರೆ 6 ಗೋಸ್ವಾಮಿಗಳ ಅನುಗ್ರಹ ಹೋಗ್ಬೇಕು. ಅಂದ್ರೆ 6 ಗೋಸ್ವಾಮಿಗಳು ಹೇಳಿದ, ಅವರು ನೀಡಿದ ಉಪದೇಶ ಅಂದ್ರೆ ನಾವು ಮೀರಬಾರ್ದು. ಈ 6 ಗೋಸ್ವಾಮಿಗಳು, ಸೊ ಅವರು ನೀಡಿದ ಉಪದೇಶ ಎಲ್ಲಿ ಸಿಕ್ಕತ್ತೆ ನಮಗೆ? ಹರೇ ಕೃಷ್ಣ. 6 ಗೋಸ್ವಾಮಿಗಳು ನೀಡಿದ ಉಪದೇಶ ನಮಗೆ ಎಲ್ಲಿ ಸಿಕ್ಕತ್ತೆ? ಭಕ್ತಿರಸಾಮೃತ ಸಿಂಧು ಮತ್ತೆ ಬುಕ್ಸಲ್ಲಿ. ಭಕ್ತಿ ಭಕ್ತಿ ರಸಾಮೃತ ಸಿಂಧು ನಮಗೆ ಅಲ್ವಾ? ವಿದಗ್ಧ ಮಾಧವ ಅಲ್ಲ, ನಾವು ಹೆಚ್ಚು ಓದಿಲ್ಲ ಅಲ್ವಾ, ನಾವು ಓದಿಲ್ಲ. ಸೊ ಹಾಗಾಗಿ ನಮಗೆ ಭಕ್ತಿ ರಸಾಮೃತ ಸಿಂಧು ಅಲ್ಲಿ ರೂಪ ಗೋಸ್ವಾಮಿಯವರು ನಮಗೆ ಸಿಕ್ಕತ್ತೆ. ಸೊ ಹಾಗಾಗಿ ಆ ಗೋಸ್ವಾಮಿಯವರು ನೀಡಿದ ಉಪದೇಶಗಳನ್ನ ನಾವು ಮೀರಿ ನಡೆಯಬಾರದು. ಸೊ ಹಾಗಾಗಿ ಮೊದಲು ನಾವೇನ್ ಮಾಡ್ಬೇಕು, ಎಲ್ಲ ಈ ಗೋಸ್ವಾಮಿಯವರಿಗೆ ನಾವು ವಿನಮ್ರ ವಿದ್ಯಾರ್ಥಿ ಆಗ್ಬೇಕು. ವಿನಮ್ರವಾಗಿ ಅವರು ಹೇಳಿದ್ದನ್ನ ನಾವು ಕೇಳ್ಕೊಂಡು ಉಪದೇಶವನ್ನ ಪಾಲನೆ ಮಾಡ್ಕೋಬೇಕು. ಆಮೇಲೆ ಗೌರ ಸುಂದರರನ್ನು ನಾವು ಭಜಿಸಬೇಕು, ಮತ್ತೆ ಪ್ರಾರ್ಥನೆ ಮಾಡಬೇಕು. ಆಮೇಲೆ ರಾಧಾಕೃಷ್ಣರ ಪೂಜೆ ಮಾಡ್ಲಿಕ್ಕೆ ನಮಗೆ ಎಲ್ಲ ಅನುಕೂಲ ಆಗತ್ತೆ. ಸೊ ಹಾಗಾಗಿ ನಾವು ಬರೇ ಗೌರ ಸುಂದರನ್ನು ಪೂಜೆ ಮಾಡಲಿಕ್ಕೆ ಅಲ್ಲ, ಜೊತೆಗೆ ನಮ್ಗೆ ರಾಧಾಕೃಷ್ಣರು ಬೇಕಾಗತ್ತೆ ಅಲ್ವಾ? ಯಾರೊಬ್ಬರೇ ಆದರೆ ಇಲ್ಲಿ ನಮ್ಗೆ ಏನ್ ಹೇಳಿದ್ದಾರೆ, ಇಲ್ಲಿ ಯಾರೊಬ್ಬರೇ ರಾಧಾಕೃಷ್ಣರು ಅಥವಾ ಚೈತನ್ಯ ಮಹಾಪ್ರಭುಗಳು ಈ ಇಬ್ಬರಲ್ಲಿ ಯಾರೊಬ್ಬರನ್ನೇ ಪೂಜಿಸಿದರೆ ವ್ಯಕ್ತಿಯು ಭಕ್ತಿ ಪಥದಲ್ಲಿ ಮುಂದುವರಿಯುವುದಿಲ್ಲ. ಸೊ ಹಾಗಾಗಿ ನಮ್ಗೆ ಜೊತೆಯಲ್ಲಿ ನಾವು ಚೈತನ್ಯ ಮಹಾಪ್ರಭುಗಳ ಒಂದು ಪೂಜೆ ಜೊತೆಗೆ ರಾಧಾಕೃಷ್ಣರನ್ನು ನಾವು ನಡ್ಕೊಳ್ಬೇಕು. ಆಗ ಭಕ್ತಿ ಪಥದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ. ಆದ್ರೆ ಕೆಲವರು ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ರಾಧಾಕೃಷ್ಣರಿಗೆ ನಾನು ಪೂಜೆ ಮಾಡ್ತೇನೆ, ನಾನು ಅವರಿಗೆ ನಡ್ಕೊಳ್ತೇನೆ ಅಂತ ಹೇಳಿ ಹಾಗೆ ಮಾಡಿದರೆ ಈ ಗೌರ ಸುಂದರರಿಗೆ ನಾವು ಅಂದ್ರೆ ಅವರು ಸಾಧಾರಣ ಭಕ್ತರುಗಳ ನಿರ್ಣಯಕ್ಕೆ ಬಂದ್ಬಿಡ್ತಾರಂತೆ ಅವರ ಮನೋಕಲ್ಪನೆಗಳ ಪರಿಣಾಮವಾಗಿ. ಸೊ ಹಾಗಾಗಿ ನಾವಿಲ್ಲಿ ಮುಖ್ಯವಾಗಿ ಈ ಶ್ಲೋಕದಲ್ಲಿ ನಾವೇನ್ ತಿಳ್ಕೊಳ್ತಾ ಇದ್ದೇವೆ ಅಂದ್ರೆ, ಚೈತನ್ಯ ಮಹಾಪ್ರಭುಗಳನ್ನು ಮತ್ತು ಪೂಜೆ ಮಾಡ್ತೇವೆ ಅಂತ ರಾಧಾಕೃಷ್ಣರ ಪೂಜೆಯನ್ನ ಬಿಡಬಾರ್ದು. ಮತ್ತೆ ಗೋಸ್ವಾಮಿಗಳಿಗೆ ನಾವು ನಡ್ಕೊಳ್ಬೇಕು. ಗೋಸ್ವಾಮಿಗಳ ಅವರ ಇಟ್ಟ ಹೆಜ್ಜೆಯಲ್ಲಿ ನಾವು ನಡಿಬೇಕು. ಅವರು ಹೇಳಿದ್ದ ಎಲ್ಲ ಉಪದೇಶಗಳನ್ನ ನಾವು ಪಾಲಿಸಬೇಕು. 33ನೇ ಶ್ಲೋಕ ನೋಡೋಣ. ಓರೆ ಮೂಢ ಲೋಕ ಶೂನ್ಯ ಚೈತನ್ಯ ಮಂಗಲ ಚೈತನ್ಯ ಮಹಿಮಾ ಯಾತೆ ಜಾನಿಬೆ ಸಕಲ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ. ಶ್ಲೋಕ 33. ಓರೆ ಮೂಢ ಲೋಕ ಶೂನ ಚೈತನ್ಯ ಮಂಗಲ ಚೈತನ್ಯ ಮಹಿಮಾ ಯಾತೆ ಜಾನಿಬೆ ಸಕಲ್. ಅದ್ಮೇಲೆ ಹೋಯ್ತು ಮತ್ತೆ ಯಾತೆ ಜಾನಿಬೆ ಸಕಲ. ಓರೆ, ಓ ನನ್ನ ಜನರೇ, ಮೂಢ ಮೂರ್ಖ, ಲೋಕ ಜನಸಾಮಾನ್ಯರು, ಶುನ ಹಾಗೆ ಕೇಳಿ, ಚೈತನ್ಯ ಮಂಗಲ ಈ ಹೆಸರಿನ ಪುಸ್ತಕವು ಚೈತನ್ಯ ಪ್ರಭು ಚೈತನ್ಯರ ಮಹಿಮೆಗಳನ್ನು ಯಾತೆ ಯಾವುದರಲ್ಲಿ, ಜಾನಿಬೆ ನೀನು ತಿಳಿದುಕೊಳ್ಳುತ್ತೀಯೇ, ಸಕಲ ಎಲ್ಲ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಎಲೈ ಮೂರ್ಖರಿರ, ಚೈತನ್ಯ ಮಂಗಳ ಎನ್ನುವ ಪುಸ್ತಕವನ್ನು ಹಾಗೆ ಓದಿ. ಈ ಪುಸ್ತಕವನ್ನು ಓದುವುದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳ ಎಲ್ಲ ಮಹಿಮಾ ವಿಶೇಷಗಳು ನಿಮಗೆ ಅರ್ಥವಾಗುತ್ತವೆ. ಭಾವಾರ್ಥ: ಶ್ರೀಲ ವೃಂದಾವನದಾಸ ಠಾಕೂರ ವಿರಚಿತ ಶ್ರೀ ಚೈತನ್ಯ ಭಾಗವತ ಎಂಬ ಗ್ರಂಥದ ಶೀರ್ಷಿಕೆ ಮೊದಲು ಶ್ರೀ ಚೈತನ್ಯ ಮಂಗಳ ಎಂಬುದಾಗಿತ್ತು. ಮುಂದೆ ಶ್ರೀಲ ಲೋಚನದಾಸ ಠಾಕೂರರು ಶ್ರೀ ಚೈತನ್ಯ ಮಂಗಳ ಎಂಬ ಹೆಸರಿನದೇ ಇನ್ನೊಂದು ಗ್ರಂಥವನ್ನು ರಚಿಸಿದರು. ಆಗ ಶ್ರೀಲ ವೃಂದಾವನದಾಸ ಠಾಕೂರರು ತಮ್ಮ ಗ್ರಂಥದ ಶೀರ್ಷಿಕೆಯನ್ನು ಬದಲಾಯಿಸಿದರು. ಅವರ ಕೃತಿ ಈ ಹೊತ್ತು ಶ್ರೀ ಚೈತನ್ಯ ಭಾಗವತ ಎಂದು ಹೆಸರಾಂತಿದೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಬದುಕು ಚೈತನ್ಯ ಭಾಗವತದಲ್ಲಿ ವಿಸ್ತಾರವಾಗಿ ನಿರೂಪಿತವಾಗಿದೆ. ವೃಂದಾವನದಾಸ ಠಾಕೂರರು ಏನನ್ನು ಹೇಳದೆ ಬಿಟ್ಟಿದ್ದಾರೋ ಅಷ್ಟನ್ನು ಮಾತ್ರ ತಾವು ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ವರ್ಣಿಸಿರುವುದಾಗಿ
ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಹೇಳಿದ್ದಾರೆ. ಹೀಗೆ ಶ್ರೀ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಶ್ರೀ ಚೈತನ್ಯ ಭಾಗವತವನ್ನು ಮಾನ್ಯ ಮಾಡಿರುವುದು ಗುರು ಶಿಷ್ಯ ಪರಂಪರೆಯಲ್ಲಿ ಅವರಿಗಿರುವ ಭಕ್ತಿಯನ್ನು ಸೂಚಿಸುತ್ತದೆ. ಆಧ್ಯಾತ್ಮಿಕ ಗ್ರಂಥಗಳನ್ನು ರಚಿಸ ಹೊರಡುವ ಲೇಖಕನು ಪೂರ್ವದ ಆಚಾರ್ಯರನ್ನು ಎಂದಿಗೂ ಮೀರಿ ನಡೆಯುವುದಿಲ್ಲ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಶ್ರೀಲ ಪ್ರಭುಪಾದ ಕಿ ಜೈ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ನಮ್ಗೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಏನ್ ಹೇಳ್ತಾ ಇದ್ದಾರೆ, ಮೂರ್ಖರೀರ, ನಮ್ಗೆ ಮೂರ್ಖರು ಅಂತ ನಾವು ಅದಕ್ಕೆ ಹೇಳ್ತಾರೆ. ಅಂದ್ರೆ ಎಷ್ಟು ಮೂರ್ಖರು ನಾವು ಅಂತ. ನಮ್ಗೆ ನಾವು ಏನು ಓದ್ಬೇಕು ಅಂತ ಹೇಳ್ತಾ ಇದ್ದಾರೆ, ಚೈತನ್ಯ ಮಂಗಳ ಹೇಳೋ ಪುಸ್ತಕ. ಈ ಚೈತನ್ಯ ಮಂಗಳ ಹೇಳೋ ಪುಸ್ತಕ, ಇದರಲ್ಲಿ ಚೈತನ್ಯ ಮಹಾಪ್ರಭುಗಳ ಎಲ್ಲ ಮಹಿಮೆ ವಿಶೇಷಗಳು ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ ಅಂತ ಹೇಳ್ತಾರೆ. ಇದೀಗ ನಾವು ಓದ್ತಾ ಇರೋದು ಚೈತನ್ಯ ಚರಿತಾಮೃತ, ಆದರೆ ಇಲ್ಲಿ ಚೈತನ್ಯ ಮಂಗಳ. ಈ ಚೈತನ್ಯ ಮಂಗಳವನ್ನ ಬರೆದವರು ಮೊದಲು ಈ ವೃಂದಾವನ ದಾಸ್ ಠಾಕೂರರು. ವೃಂದಾವನ ದಾಸ್ ಠಾಕೂರರು ಚೈತನ್ಯ ಭಾಗವತ ಅಂತ ಒಂದು ಗ್ರಂಥ ಮೊದಲು ಬರೆದ್ರು. ಅದು ಚೈತನ್ಯ ಮಂಗಳ ಅಂತ ಅದಕ್ಕೆ ಮೊದಲು ಹೆಸರಿತ್ತು. ವೃಂದಾವನ ದಾಸ ಠಾಕೂರರು ಯಾರು? ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ? ವೃಂದಾವನ ದಾಸ್ ಠಾಕೂರರು ಯಾರು? ಚೈತನ್ಯ ಭಾಗವತ ಬರ್ತದೆ. ಅದು ಇಲ್ಲಿದೆ ಮಾತಾಜಿ, ಈ ಚೈತನ್ಯ ಭಾಗವತ ಬರೆದವರು. ಆದರೆ ಅವರ ಬಗ್ಗೆ ಏನಾದ್ರೂ ಗೊತ್ತಿದೆ ನಿಮಗೆ? ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಿಗಾದ್ರೂ ಗೊತ್ತಿದ್ಯಾ ವೃಂದಾವನ ದಾಸ್ ಠಾಕೂರರು ಯಾರು, ಅವರ ಬಗ್ಗೆ? ಇಲ್ಲ, ಗೊತ್ತಿಲ್ಲ ಮಾತಾಜಿ. ಅವರು ಸ್ವಲ್ಪ ಹೇಳ್ತೀರಾ ಮಾತಾಜಿ? ಶ್ರೀವಾಸ್ ಠಾಕೂರನ ನೀಸ್ ನಾರಾಯಣಿ ಮಗ. ಆಮೇಲೆ ವೃಂದಾವನ ದಾಸ್ ಠಾಕೂರರು ವೇದವ್ಯಾಸರ ಅವತಾರ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವರು ಚೈತನ್ಯ ಭಾಗವತ ಎನ್ನುವ ಗ್ರಂಥವನ್ನ ಬರೆದಿದ್ದಾರೆ. ಅದಕ್ಕೆ ಮೊದಲು ಚೈತನ್ಯ ಮಂಗಳ ಅಂತ ಹೆಸರಿತ್ತು. ಆದ್ರೆ ಮುಂದೆ ಏನ್ ಮಾಡಿದ್ರು, ಲೋಚನದಾಸ್ ಠಾಕೂರರು ಚೈತನ್ಯ ಮಂಗಳ ಹೇಳ್ತಕ್ಕಂಥ ಇನ್ನೊಂದು ಗ್ರಂಥವನ್ನ ಬರೆದ್ರಂತೆ. ಸೊ ಹಾಗಾಗಿ ವೃಂದಾವನ ದಾಸ್ ಠಾಕೂರರಿಗೆ ಅವರು ಬರೆದ ಗ್ರಂಥದ ಹೆಸರನ್ನೇ ಅವರಿಗೆ ಬದಲಾಯಿಸಬೇಕಾಯಿತು. ಸೊ ಹಾಗಾಗಿ ಚೈತನ್ಯ ಭಾಗವತ ಹೇಳೋದು ಅದು ಆದಿ ಲೀಲವನ್ನ ಬರೆದಿದ್ದಾರೆ ಡೀಟೇಲ್ ಆಗಿ. ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನ ಬರೆದಿದ್ದಾರೆ. ಈಗ ನಮಗೆ ಚೈತನ್ಯ ಮಹಾಪ್ರಭುಗಳು ಅಂದ್ರೆ ಅವರ ನಾಮವನ್ನು ನಮಗೆ ಜಪಿಸಬೇಕು ಅಂದ್ರೆ ಅವರ ಮಹಿಮೆ ನಮಗೆ ಅರ್ಥ ಆಗ್ಬೇಕು ಅಲ್ವಾ? ಸೊ ಹಾಗಾಗಿ ನಮ್ಗೆ ಅವರದನ್ನ ನಾವು ಓದ್ಬೇಕು. ಅದಕ್ಕೆ ನಮ್ಗೆ ಈ ಚೈತನ್ಯ ಚರಿತಾಮೃತ ಬರೆದ ಆತರು ನಮ್ಗೆ ಏನ್ ಹೇಳ್ತಾ ಇದ್ದಾರೆ, ಮೂರ್ಖರ ನೀವು ನಿಮ್ಮ ಚೈತನ್ಯ ಮಂಗಳವನ್ನು ಓದಿ ಅಂತ ನಮ್ಗೆ ಹೇಳ್ತಾ ಇದ್ದಾರೆ. ನೋಡಿ ಅವರದು ಎಷ್ಟು ವಿನಮ್ರತೆ ಅಂತ. ಚೈತನ್ಯ ಮಂಗಳ, ಅದರಲ್ಲಿ ಭಗವಂತ ಈ ಚೈತನ್ಯ ಮಹಾಪ್ರಭುಗಳ ಲೀಲೆಗಳ ಬಗ್ಗೆ ತುಂಬಾ ವಿವರ ಬರೆದ್ರೆ ಆದಿಲೀಲ. ಸೊ ಹಾಗಾಗಿ ಚೈತನ್ಯ ಭಾಗವತ ಎಂಬ ಹೆಸರಾಗಿದೆ. ಸೊ ಹಾಗಾಗಿ ಚೈತನ್ಯ ಮಹಾಪ್ರಭುಗಳ ಬದುಕು ಚೈತನ್ಯ ಭಾಗವತದಲ್ಲಿ ವಿಸ್ತಾರವಾಗಿ ನಿರೂಪಿತವಾಗಿದೆ ಅಂತೆ. ಅದು ಓದಿದ ಕೂಡಲೇ ನಾವು ಏನ್ ಮಾಡ್ತೇವೆ, ಚೈತನ್ಯ ಮಹಾಪ್ರಭುಗಳ ನಾಮವನ್ನ ನಾವು ಜಪಿಸ್ಲಿಕ್ಕೆ ನಮ್ಗೆ ಖುಷಿ ಇದು ಬರುತ್ತೆ. ಜಪಿಸ್ಬೇಕು ಅಳ್ಬೇಕು ನಮ್ಗೆ ಆ ಒಂದು ಭಾವನೆ ಬರುತ್ತೆ ನಮ್ಗೆ. ಸೊ ಹಾಗಾಗಿ ಅವರ ಮಹಿಮೆ ಅರ್ಥ ಆಗುತ್ತದೆ ನಮ್ಗೆ. ಯಾವಾಗ್ಲೂ ನಮ್ಗೆ ಮಹಿಮೆ ಅರ್ಥ ಆದಾಗ ನಾವು ಅವ್ರಿಗೆ ಏನ್ ಮಾಡ್ತೇವೆ, ಅವರ ನಾಮವನ್ನು ಜಪಿಸುವುದು. ನಮ್ಗೆ ಅವರ ಮಹಿಮೆ ಗೊತ್ತಿಲ್ಲದೆ ನಮ್ಗೆ ಜಪ ಮಾಡ್ಲಿಕ್ಕೆ ನಮ್ಗೆ ಆಸಕ್ತಿ ಬರೋದಿಲ್ಲ. ಮಹಿಮೆ ಗೊತ್ತಾದ ಕೂಡಲೇ ನಮ್ಗೆ ಓಹೋ, ಈ ಚೈತನ್ಯ ಮಹಾಪ್ರಭುಗಳು, ಇವರ ಬಗ್ಗೆ ನಾನು ಜಪಿಸ್ಬೇಕು, ಇವರ ಅನುಗ್ರಹವನ್ನು ನಾವು ಪಡ್ಕೋಬೇಕು, ಅದು ಬರಬೇಕು ಅಂದ್ರೆ ನಮ್ಗೆ ಈಗ ಚೈತನ್ಯ ಭಾಗವತವನ್ನು ನೀವು ಕೇಳಿ, ನೀವು ಓದಿ ಅಂತ ನಮ್ಗೆ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಬರೀತಾರೆ. ಸೊ ಹಾಗಾಗಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ವೃಂದಾವನ ದಾಸ್ ಠಾಕೂರರು ಏನು ಹೇಳಿದ್ದಾರೆ ಅದನ್ನು ಬಿಟ್ಟಿದ್ದಾರೆ, ಚೈತನ್ಯ ಚರಿತಾಮೃತ ಉಳಿದುದನ್ನು ವಿವರಿಸಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಏನ್ ಮಾಡಿದ್ದಾರೆ, ಅವರು ಗುರು ಶಿಷ್ಯ ಪರಂಪರೆಯಲ್ಲಿ ಅವರು ಹಿಂದಿನ ಆಚಾರ್ಯರು, ಪೂರ್ವದ ಆಚಾರ್ಯರು ಏನ್ ಬರೆದಿದ್ದಾರೆ ಅದಕ್ಕೆ ಅವರು ಗೌರವ ಕೊಟ್ಟು, ಆ ಪೂರ್ವದ ಆಚಾರ್ಯರು ಬರೆದಿದ್ದನ್ನ ಅವರು ಏನ್ ಮಾಡ್ತಾರೆ, ಮತ್ತೆ ಅದಕ್ಕೆ ವ್ಯಾಖ್ಯಾನ ಬರೀಲಿಕ್ಕೆ ಹೋಗೋದಿಲ್ಲ. ಸೊ ಇದು ಶಿಷ್ಟಾಚಾರ ಅಂತ ಹೇಳ್ತಾರೆ ಇದಕ್ಕೆ ಅಲ್ವಾ? ಸೊ ಈ ಶಿಷ್ಟಾಚಾರದಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ಅವ್ರು ಏನ್ ಬಿಟ್ಟಿದ್ದಾರೆ ಅದನ್ನ ನಾನು ವರ್ಣನೆ ಮಾಡಿದ್ದೇನೆ ಅಂತ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಾರೆ, ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿ. ಇದಕ್ಕೆ ಇನ್ನೊಂದು ಉದಾಹರಣೆನ ಯಾರಾದ್ರೂ ಕೊಡ್ಬೋದಾ? ಹರೇ ಕೃಷ್ಣ.
ಯಾರು ತಮ್ಮ ಗುರುಗಳು ಬರೆದಿದ್ದಕ್ಕೆ ವ್ಯಾಖ್ಯಾನ ಬರಲಿಕ್ಕೆ ಹೋಗ್ಲಿಲ್ಲ. ಹರೇ ಕೃಷ್ಣ. ಯಾರಿಗಾದ್ರೂ ನೆನಪಿದ್ಯಾ, ಗೊತ್ತಿದ್ಯಾ? ನೋಡಿ, ಗುರು ಶಿಷ್ಯ ಪರಂಪರೆಯಲ್ಲಿ ಭಕ್ತಿಯನ್ನು ಸೂಚಿಸುತ್ತದೆ. ಅಂದ್ರೆ ಯಾರು ಹಿಂದಿನ ಆಚಾರ್ಯರು ಯಾರು ಬರೆದಿದ್ದಾರೆ ಅದನ್ನು ಮೀರಿ ನಡೆಯುವುದಿಲ್ಲ, ಮತ್ತೆ ಅದನ್ನು ಮೀರಿ ಅದರಲ್ಲಿ ಆ ಒಂದು ಆಧ್ಯಾತ್ಮಿಕ ಗ್ರಂಥಕ್ಕೆ ವ್ಯಾಖ್ಯಾನ ಬರೆಯೋದಿಲ್ಲ. ಗೊತ್ತಿದ್ಯಾ ಹರೇ ಕೃಷ್ಣ? ಉದಾಹರಣೆ ಯಾರಿಗಾರು ಗೊತ್ತಿದ್ಯಾ? ಶಂಕರಾಚಾರ್ಯರ ಮಾತಾಜಿ. ಶೀಲ ಪ್ರಭುಪಾದರು ಯಾರು ಹೇಳಿದ್ರಿ? ನಂದಿನಿ ಮಾತಾಜಿ. ಶೀಲ ಪ್ರಭುಪಾದರು ಒಂದ್ಸಲ ಭಗವದ್ಗೀತೆಯನ್ನ ಬರ್ದಿದ್ದಕ್ಕೆ ಅವರು ಬಂದು ಒಬ್ರು ಓದ್ಬಿಟ್ಟು ಇವರು ರಾಮಾನುಜಾಚಾರ್ಯರು ಯಾರೋ ಬರ್ದಂಗೆ ಇದೆ ನಿಮ್ದು ಅಂತ ಹೇಳ್ತಾರೆ ಮಾತಾಜಿ. ಅದು ಅವರು ತುಂಬಾ ಸಂತೋಷ ಪಡ್ತಾರೆ ಶೀಲ ಪ್ರಭುಪಾದವರು. ಅವರು ಗುರುಗಳು ಇದ್ದಂಗೆ ಇದೆಯಲ್ಲ ಇದು ಅಂತ ಹೇಳ್ಬಿಟ್ಟು ಅವರು ಅದನ್ನ ಕೇಳಿದೀನಿ ಮಾತಾಜಿ ಕತೆ. ಅದಾಗ್ಬೋದಾ ಇದಕ್ಕೆ? ಅಲ್ಲ, ಇದರಲ್ಲಿ ಏನಂತಂದ್ರೆ ಶೀಲ ಪ್ರಭುಪಾದರ ಗುರುಗಳು ಬ್ರಹ್ಮ ಸಂಹಿತೆಗೆ ಅಂದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜ್ ಅವರು ಭಕ್ತಿ ಬ್ರಹ್ಮ ಸಂಹಿತೆಗೆ ವ್ಯಾಖ್ಯಾನ ಬರೆದಿದ್ದಾರೆ ಅಲ್ವಾ, ಬ್ರಹ್ಮ ಸಂಹಿತೆಗೆ. ಅದಕ್ಕೆ ಶೀಲ ಪ್ರಭುಪಾದರು ಬ್ರಹ್ಮ ಸಂಹಿತೆಗೆ ವ್ಯಾಖ್ಯಾನ ಬರೆದಿಲ್ಲ. ಬರ್ದಿದ್ದಾರ? ಇಲ್ಲ ಇಲ್ಲ ಮಾತಾಜಿ. ಯಾಕೆ? ಅಂದ್ರೆ ಗುರುನ ಮೀರ್ಬಾರ್ದು ಅಂತ ಅವರು ಸುಪ್ರೀಂ ಆಗಿರ್ಬೇಕು. ಇಲ್ಲಿದೆಯಲ್ಲ, ಆಧ್ಯಾತ್ಮಿಕ ಗ್ರಂಥಗಳನ್ನು ರಚಿಸಲು ಹೋಗುವ ಲೇಖಕನು ಪೂರ್ವದ ಆಚಾರ್ಯರನ್ನು ಎಂದಿಗೂ ಮೀರಿ ನಡೆಯುವುದಿಲ್ಲ. ಸೊ ಆಗ ಬ್ರಹ್ಮ ಸಂಹಿತೆಗೆ ಅವರು ಶೀಲ ಭಕ್ತಿ ಸಿದ್ಧಾಂತ ಠಾಕೂರರು ಡೀಟೇಲ್ ಆಗಿ ವ್ಯಾಖ್ಯಾನ ಮಾಡಿದ್ದಾರೆ. ಸೊ ಹಾಗಾಗಿ ಅವರು ಪೂರ್ವದ ಆಚಾರ್ಯರು, ಅವರ ಗುರುಗಳು ಅವರಿಗೆ. ಸೊ ಅವರನ್ನು ಮೀರಿ ನಡೆಯುವುದಿಲ್ಲ. ಇದು ಅರ್ಥ ಆಯ್ತಾ ಹರೇ ಕೃಷ್ಣ? ಇದಕ್ಕೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಏನ್ ಮಾಡಿದ್ರು? ಪೂರ್ವದ ಆಚಾರ್ಯರು ಇವರು ವೃಂದಾವನ ದಾಸ್ ಠಾಕೂರರು ಚೈತನ್ಯ ಭಾಗವತದಲ್ಲಿ ತುಂಬಾ ಲೀಲೆಗಳ ಬಗ್ಗೆ ವಿವರವಾಗಿ ಬರೆದಿದ್ದಾರೆ. ಸೊ ಅವರು ಏನು ಹೇಳಿಲ್ಲ, ಏನು ಬರೆದಿಲ್ಲ, ಅದನ್ನು ಇವರು ಬರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಮಗೆ. ಶ್ಲೋಕ 34ಕ್ಕೆ ಹೋಗೋಣ. ಕೃಷ್ಣ ಲೀಲಾ ಭಾಗವತೆ ಕಹೇ ವೇದ ವ್ಯಾಸ ಚೈತನ್ಯ ಲೀಲಾರ ವ್ಯಾಸ ವೃಂದಾವನ ದಾಸ. ಆರತಿ ಮಾತಾಜಿ ಓದಿ. ಆರತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 34. ಕೃಷ್ಣ ಲೀಲಾ ಭಾಗವತೆ ಕಹೇ ವೇದ ವ್ಯಾಸ ಚೈತನ್ಯ ಲೀಲಾರ ವ್ಯಾಸ ವೃಂದಾವನ ದಾಸ. ಕೃಷ್ಣ ಲೀಲಾ, ಭಗವಾನ್ ಕೃಷ್ಣನ ಲೀಲೆಗಳನ್ನು ಭಾಗವತೆ ಶ್ರೀಮದ್ ಭಾಗವತ ಗ್ರಂಥದಲ್ಲಿ ಕಹೆ ಹೇಳಲ್ಪಟ್ಟಿದೆ. ವೇದವ್ಯಾಸ ವೈದಿಕ ಸಾಹಿತ್ಯ ಕೃತಿಗಳ ಸಂಕಲನಕಾರರಾದ ಶ್ರೀ ವ್ಯಾಸರು ಚೈತನ್ಯ ಲೀಲಾರ ಭಗವಾನ್ ಚೈತನ್ಯರ ಲೀಲೆಗಳ ವ್ಯಾಸ ಸಂಕಲನಕಾರರು. ವೃಂದಾವನ ದಾಸರು. ಅನುವಾದ: ಭಗವಾನ್ ಕೃಷ್ಣನ ಸಕಲ ಲೀಲೆಗಳನ್ನು ವ್ಯಾಸರು ಶ್ರೀಮದ್ ಭಾಗವತದಲ್ಲಿ ಸಂಕಲಿಸಿರುವಂತೆ ಭಗವಾನ್ ಚೈತನ್ಯರ ಲೀಲೆಗಳನ್ನು ವೃಂದಾವನ ದಾಸ ಠಾಕೂರರು ಚಿತ್ರಿಸಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಶ್ರೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಭಗವಾನ್ ಕೃಷ್ಣನ ಲೀಲೆಯನ್ನು ಶ್ರೀಮದ್ ಭಾಗವತದಲ್ಲಿ ವೇದವ್ಯಾಸರು ವರ್ಣಿಸಿದ್ದಾರೆ ಅಲ್ವಾ, ಕೃಷ್ಣನ ಸಕಲ ಲೀಲೆಗಳನ್ನು ವರ್ಣಿಸಿದ್ದಾರೆ. ಈಗ ಭಗವಾನ್ ಚೈತನ್ಯರು ಅವರು ಸ್ವತಃ ಕೃಷ್ಣನೇ. ಸೊ ಅವರ ಲೀಲೆಗಳನ್ನು ಯಾರು ವರ್ಣಿಸಿದರು? ವೃಂದಾವನ ದಾಸರು. ವೃಂದಾವನ ದಾಸ್ ಠಾಕೂರರು. ವೃಂದಾವನ ದಾಸ್ ಠಾಕೂರರು ಯಾರು? ಭಗವಾನ್ ಚೈತನ್ಯ ಲೀಲೆಗಳನ್ನು ಬರೆದವರು. ಅವರು ವೇದವ್ಯಾಸರ ನೇರ ಅವತಾರ. ಏನದು? ವೇದವ್ಯಾಸರು ಶ್ರೀಮದ್ ಭಾಗವತವನ್ನು ಬರೆದರು. ವೃಂದಾವನ ದಾಸರು ವೇದವ್ಯಾಸರ ಅವತಾರ, ನೇರ ಅವತಾರ. ಇದನ್ನ ಗೌಡಿಯ ಸಂಪ್ರದಾಯದಲ್ಲಿ ಬಲವಾಗಿ ನಂಬಲಾಗುತ್ತೆ. ಏನಂತ? ವೇದವ್ಯಾಸರ ಅವತಾರ ಈ ವೃಂದಾವನ ದಾಸ ಠಾಕೂರರು. ಸೊ ಹಾಗಾಗಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು ಇದನ್ನ ನಮಗೆ ಹೇಳ್ತಾರೆ. ವೇದವ್ಯಾಸರು ಶ್ರೀಮದ್ ಭಾಗವತ ಬರೆದಿದ್ದಾರೆ. ಭಗವಾನ್ ಚೈತನ್ಯ ಲೀಲೆಗಳನ್ನ ವೃಂದಾವನ ದಾಸ ಠಾಕೂರರು ವರ್ಣಿಸಿದ್ದಾರೆ. ಸೊ ಹಾಗಾಗಿ ಈ ಅವತಾರ ಅಂತೆ ಈ ಯಾರು ವೃಂದಾವನ ದಾಸ್ ಠಾಕೂರರು ಕಂಬೈನ್ಡ್ ಇನ್ಕಾರ್ನೇಷನ್. ಹೇಗೆ ಅಂದ್ರೆ
ಅವರು ವೇದವ್ಯಾಸರಷ್ಟೇ ಅಲ್ಲ, ಕೃಷ್ಣ ಲೀಲೆಯಲ್ಲೇ ಅವರು ಕೃಷ್ಣನ ಆಪ್ತ ಸ್ನೇಹಿತನಾಗಿದ್ದ ಕುಸುಮಾಪೀಡ ಅಂತ ಗೋಪಾಲ ಬಾಲಕರ ಅಂಶವನ್ನು ಹೊಂದಿದ್ರಂತೆ. ಕುಸುಮಾಪೀಡ ಎಂಬ ಗೋಪಾಲ ಬಾಲಕ ಅಂದರೆ ಒಂದು ಗೋಪಬಾಲಕರಾಗಿದ್ರು. ಯಾರು? ಈ ವೃಂದಾವನ್ ದಾಸರು, ವೃಂದಾವನ್ ದಾಸ್ ಠಾಕೂರರು. ಅವರು ವೇದವ್ಯಾಸರು ಹೌದು, ಮತ್ತೆ ಕೃಷ್ಣನ ಲೀಲೆಯಲ್ಲಿ ಕುಸುಮಾಪೀಡ ಎಂಬ ಗೋಪಬಾಲಕರು ಹೌದು. ಮತ್ತೆ ಈ ವೃಂದಾವನ್ ದಾಸ ಠಾಕೂರರು ಈ ಶ್ರೀವಾಸ ಪಂಡಿತರು, ಈಗ ನಾವು ಶ್ರೀವಾಸ ಪಂಡಿತರು ಅಂತ ಗೊತ್ತಿದೆಯಲ್ಲ ನಿಮ್ಗೆ, ಪಂಚತತ್ವದಲ್ಲಿ ಶ್ರೀವಾಸ ಬರ್ತಾರಲ್ವಾ? ಶ್ರೀವಾಸ ಯಾರು? ಅವರು ಪಂಚತತ್ವದಲ್ಲಿ ಬರೋರು ಶ್ರೀ ನಾರದ ಮುನಿ ಹಾ, ಅವರ ಸೊಸೆ ಅಕ್ಕನ ಅಂದ್ರೆ ಮಗ, ನೀಸು, ಅಕ್ಕನ ಮಗ ಮಾತಾಜಿ. ಅಣ್ಣನ ಮಗಳು ಅಂತ ಕಾಣುತ್ತೆ, ಏನು ನೀಸ್ ಅಂತೆ ಅವರು. ಆ ಅಕ್ಕನ ಮಗಳು, ನನಗೆ ಸರಿಯಾಗಿ ಗೊತ್ತಿಲ್ಲ ಅಣ್ಣನ ಅಥವಾ ಅಕ್ಕನ. ನಾರಾಯಣಿ ದೇವಿ ಹೇಳಿದು ಅವಳ ಗರ್ಭದಲ್ಲಿ ಇವರು ಜನಿಸಿದ್ದಾರೆ. ಸೊ ಇದು ವೃಂದಾವನ್ ದಾಸರ ಠಾಕೂರ ಬಗ್ಗೆ ಸ್ವಲ್ಪ ಇದು ತಿಳುವಳಿಕೆ. ಅರ್ಥ ಆಯ್ತಲ್ಲ? ಹರೇ ಕೃಷ್ಣ. ಮಾತಾಜಿ. ಆಮೇಲೆ ನಾವು ನೋಡಿದ್ದೇವೆ ವೇದವ್ಯಾಸರು ಯಾರ ಅವತಾರ? ಅವರು ಶ್ರೀಕೃಷ್ಣನ ಯಾವ ಅವತಾರ? ಯಾವ ಅವತಾರ? ಶಕ್ತ್ಯಾವೇಶ ಅವತಾರ. ಶಕ್ತ್ಯಾವೇಶ ಅವತಾರ. ಸೊ ಹಾಗಾಗಿ ವೇದವ್ಯಾಸರು ಭಗವಾನ್ ಕೃಷ್ಣನ ಶಕ್ತ್ಯಾವೇಶ ಅವತಾರ, ವೇದವ್ಯಾಸರ ಅವತಾರ ವೃಂದಾವನ್ ದಾಸ್ ಠಾಕೂರರು. ಮತ್ತೆ ಈ ವೃಂದಾವನ್ ದಾಸರಿಗೆ ಅವತಾರ. ಅವರು ಕೃಷ್ಣ ಲೀಲೆಯಲ್ಲಿ ಕುಸುಮ ಪೀಡ ಹೇಳ್ತಕ್ಕಂಥ ಒಬ್ಬ ಗೋಪಬಾಲಕರು ಆಗಿದ್ರು. ಈಗ ಶ್ಲೋಕ 35 ನೋಡೋಣ. ವೃಂದಾವನ ದಾಸ ಕೈಲ ಚೈತನ್ಯ ಮಂಗಲ, ಯಾನ್ಹಾರ ಶ್ರವಣೆ ನಾಶೆ ಸರ್ವ ಅಮಂಗಲ. ಅಂಬಿಕಾ ಮಾತಾಜಿ ಓದಿ. ಅಂಬಿಕಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಂಬಿಕಾ ಮಾತಾಜಿ. ಹರೇ ಕೃಷ್ಣ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಒಂದ್ ನಿಮಿಷ. ವೃಂದಾವನ ದಾಸ ಕೈಲ ಚೈತನ್ಯ ಮಜ್ಗಲ ಯಜ್ಹಾರ ಮಂಗಲ ಮಂಗಲ ಯಜ್ಹಾರ ಯಾಜಹಾರ ಯಾಲ್ಲ ಮಾತಾಜಿ, ಅದು ಯಾನ್ಹಾರ. ಯಾನ್ಹಾರ ಶ್ರವಣೆ ನಾಶೆ ಸರ್ವ ಅಮಂಗಲ. ವೃಂದಾವನ ದಾಸ ಕೈಲ ಚೈತನ್ಯ ಮಂಗಲ, ಯಾನ್ಹಾರ ಶ್ರವಣೆ ನಾಶೆ ಸರ್ವ ಅಮಂಗಲ. ನಾವು ಓದುವಾಗ ಕೇಳ್ಕೋಬೇಕು ಮಾತಾಜಿ. ಹರೇ ಕೃಷ್ಣ. ಸಾರಿ ಮತ್ತೆ ಕೇಳ್ಕೊಳ್ಳಿ. ಶಬ್ದ ಓದಿ ಮಾತಾಜಿ. ವೃಂದಾವನ ದಾಸರು ಕೈಲ ಸಂಕಲನ ಮಾಡಿದರು. ಚೈತನ್ಯ ಮಂಗಳ ಎನ್ನುವ ಗ್ರಂಥವನ್ನು ಇದೇಂಗೆ ಮಾತಾಜಿ? ಆಗ್ತದೆ, ಯಾನ್ಹಾರ ಅಂತ ಓದಿ. ಯಾನಾರ ಅದರ ಶ್ರವಣ ಮಾಡುವುದರಿಂದ ನಾಶವಾಗುತ್ತದೆ ಸರ್ವ ಎಲ್ಲ ಅಮಂಗಲ ಅಶುಭಗಳು. ಅನುವಾದ ಶ್ರೀಲ ಪ್ರಭುಪಾದ್ ಕಿ ಜೈ. ಠಾಕೂರ ವೃಂದಾವನ ದಾಸರು ಶ್ರೀ ಚೈತನ್ಯ ಮಂಗಳ ಎನ್ನುವ ಕೃತಿಯನ್ನು ರಚಿಸಿದ್ದಾರೆ. ಈ ಗ್ರಂಥದ ವಾಚನವನ್ನು ಶ್ರವಣ ಮಾಡುವ ಕಾರ್ಯವು ಎಲ್ಲ ಅಮಂಗಳಗಳನ್ನು ತೊಡೆದು ಹಾಕುತ್ತದೆ. ಜೈ ಹರೇ ಕೃಷ್ಣ. ಸೊ ಹಾಗಾಗಿ ನಮಗೆ ಪದೇ ಪದೇ ಹೇಳ್ತಾ ಇದ್ದಾರೆ ಈ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು, ನೀವು ಚೈತನ್ಯ ಮಂಗಳಗ ಇದನ್ನ ಓದಿ. ವೃಂದಾವನ್ ದಾಸ್ ಠಾಕೂರ್ ಬರೆದಿದ್ದಾರೆ. ಈ ಗ್ರಂಥವನ್ನ ನಾವು ಓದೋದ್ರಿಂದ ಎಲ್ಲ ಅಮಂಗಳವು ಕೂಡ ಹೊರಟು ಹೋಗುತ್ತದೆ. ಸೊ ಹಾಗಾಗಿ ನಮ್ಗೆ ನೋಡಿ ಚೈತನ್ಯ ಮಂಗಲನ ಓದ್ಲಿಕ್ಕೆ ಹೇಳ್ತಾ ಇದ್ದಾರೆ. ಶ್ಲೋಕ 36. ಚೈತನ್ಯ ನೀತಾಯಿರ ಜಾತೆ ಜಾನಿಯೇ ಮಹಿಮಾ, ಯಾತೆ ಜಾನಿ ಕೃಷ್ಣ ಭಕ್ತಿ ಸಿದ್ಧಾಂತೆ ರಸೀಮಾ. ರೂಯಿನಾ ಮಾತಾಜಿ ಓದ್ತಿಲ್ಲ ಮಾತಾಜಿ? ರೂಯಿನಾ ಮಾತಾಜಿ
ಜಯಲಕ್ಷ್ಮಿ ಮಾತಾಜಿ ಓದಿ. ಮಾತಾಜಿ. ಜಯಲಕ್ಷ್ಮಿ ಮಾತಾಜಿ. ಮಾಡ್ತೀನಿ, ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಚೈತನ್ಯ ನೀತ ಹೀರ ಯಾತೆ ಜಾನಿಯೇ ಮಹಿಮಾ, ಯಾತೆ ಜಾನಿ ಕೃಷ್ಣ ಭಕ್ತಿ ಸಿದ್ಧಾಂತೆ ರಸೀಮಾ. ಶಬ್ದಾರ್ಥ: ಚೈತನ್ಯ ನೀತ ಹೀರ ಭಗವಾನ್ ಚೈತನ್ಯ ಮಹಾಪ್ರಭುಗಳ ಹಾಗೂ ನಿತ್ಯಾನಂದರ, ಯಾತೆ ಅದರಲ್ಲಿ, ಜಾನಿಯೇ ವ್ಯಕ್ತಿ ಅರಿಯಬಹುದು, ಮಹಿಮಾ ಎಲ್ಲಾ ಕೀರ್ತಿ ವೈಭವಗಳನ್ನು, ಯಾತೆ ಅದರಲ್ಲಿ, ಜಾನಿ ನಾನು ಅರ್ಥ ಮಾಡಿಕೊಳ್ಳಬಹುದಾಗಿದೆ, ಕೃಷ್ಣ ಭಕ್ತಿ ಕೃಷ್ಣನಲ್ಲಿ ಭಕ್ತಿ ಮಾಡುವುದರ, ಸಿದ್ಧಾಂತೇರ ಸಿದ್ಧಾಂತದ, ಸೀಮಾ ಗಡಿಯನ್ನು. ಅನುವಾದ ಮತ್ತು ಭಾವಾರ್ಥ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀ ಚೈತನ್ಯ ಮಂಗಳವನ್ನು ಓದುವುದರಿಂದ ವ್ಯಕ್ತಿಯು ಭಗವಾನ್ ಚೈತನ್ಯರ ಹಾಗೂ ನಿತ್ಯಾನಂದರ ಮಹಿಮೆ ಹಾಗೂ ತತ್ವಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಪ್ರಭು ಕೃಷ್ಣನಲ್ಲಿ ಭಕ್ತಿ ಮೂಡುವುದರ ಸಿದ್ಧಾಂತದ ಬಗೆಗೆ ಕಡೆಯ ನಿರ್ಧಾರಕ್ಕೆ ಬರಬಹುದು. ಭಾವಾರ್ಥ: ಭಕ್ತಿ ಸೇವೆ ಏನೆಂಬುದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಶ್ರೀಮದ್ ಭಾಗವತವು ಪ್ರಮಾಣಭೂತ ಆಕಾರ ಗ್ರಂಥ. ಆದರೆ ಅದು ತುಂಬಾ ವಿಸ್ತಾರವಾಗಿರುವುದರಿಂದ ಅದರ ಭಾವಾರ್ಥವನ್ನು ಕೆಲವರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲರು. ಶ್ರೀಮದ್ ಭಾಗವತದ ಗ್ರಂಥವು ವೇದಾಂತ ಸೂತ್ರದ ಮೇಲೆ ಮಾಡಲಾಗಿರುವ ಮೂಲ ವ್ಯಾಖ್ಯಾನ. ವೇದಾಂತ ಸೂತ್ರವನ್ನು ನ್ಯಾಯ ಪ್ರಸ್ಥಾನ ಎಂದು ಕರೆಯುತ್ತಾರೆ. ವ್ಯಕ್ತಿಯು ಪರಮ ಸತ್ಯವನ್ನು ಅಸ್ಖಲಿತ ತರ್ಕದ ಮೂಲಕ ಅರ್ಥ ಮಾಡಿಕೊಳ್ಳಲಿ ಎಂಬ ಉದ್ದೇಶದಿಂದ ವೇದಾಂತ ಸೂತ್ರವನ್ನು ರಚಿಸಲಾಯಿತು. ಆದ್ದರಿಂದ ಅದರ ಮೇಲಿನ ವ್ಯಾಖ್ಯಾನವಾದ ಶ್ರೀಮದ್ ಭಾಗವತವು ಗ್ರಂಥವು ಸಹಜವಾಗಿಯೇ ತುಂಬಾ ವಿಸ್ತಾರವಾಗಿದೆ. ಶ್ರೀಮದ್ ಭಾಗವತವು ಬರೀ ಕೃಷ್ಣನ ರಾಸಲೀಲೆಯನ್ನೇ ಒಳಗೊಂಡಿದೆ ಎಂಬ ಅಭಿಪ್ರಾಯವನ್ನು ವೃತ್ತಿನಿರತ ಪ್ರವಚನಕಾರರು ಮೂಡಿಸಿಬಿಟ್ಟಿದ್ದಾರೆ. ವಾಸ್ತವವಾಗಿ ರಾಸಲೀಲೆಯ ವಿವರಗಳಿರುವುದು ಭಾಗವತದ 10ನೇ ಸ್ಕಂದದ 29ರಿಂದ 35 ತನಕದ ಅಧ್ಯಾಯಗಳಲ್ಲಿ ಮಾತ್ರ. ಹೇಗೋ ಅಂತೂ ವೃತ್ತಿನಿರತ ಗಾಯಕರು ಕೃಷ್ಣನನ್ನು ಒಬ್ಬ ಸ್ತ್ರೀ ಲಂಪಟ ಎಂಬುದಾಗಿ ಪಾಶ್ಚಾತ್ಯ ಜಗಸಿಗೆ ಪರಿಚಯಿಸಿದ್ದಾರೆ. ಆದ್ದರಿಂದ ಪ್ರವಚನ ಮಾಡುವಾಗ ನಾವು ಕೆಲವು ಸಲ ಇಂತಹ ತಪ್ಪು ಗ್ರಹಿಕೆಗಳನ್ನು ಎದುರಿಸಬೇಕಾಗುತ್ತದೆ. ಶ್ರೀಮದ್ ಭಾಗವತವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಇನ್ನೂ ಒಂದು ತೊಡಕಿದೆ. ಅದೆಂದರೆ ವೃತ್ತಿನಿರತ ಗಾಯಕರು ಭಾಗವತ ಸಪ್ತಾಹ ಅಥವಾ 7 ದಿನಗಳಲ್ಲಿ ಭಾಗವತ ಪಠನ ಮಾಡುವ ಕ್ರಮವನ್ನು ಸ್ಥಾಪಿಸಿದ್ದಾರೆ. ಈ ಜನ ಶ್ರೀಮದ್ ಭಾಗವತವನ್ನು 7 ದಿನಗಳಲ್ಲಿ ಓದಿ ಮುಗಿಸಲು ಬಯಸುತ್ತಾರೆ. ಆದರೆ ಆ ಗ್ರಂಥವು ಎಷ್ಟು ಉದಾತ್ತವಾದದ್ದೆಂದರೆ ಸರಿಯಾಗಿ ವ್ಯಾಖ್ಯಾನ ಮಾಡಿದರೆ ಅದರ ಒಂದು ಶ್ಲೋಕವನ್ನು 3 ತಿಂಗಳ ಅವಧಿಯಲ್ಲಿ ವಿವರಿಸಿ ಮುಗಿಸುವುದು ಸಾಧ್ಯವಿಲ್ಲ. ಸಂದರ್ಭ ಹೀಗಿರುತ್ತಾ ಶ್ರೀಲ ವೃಂದಾವನ ದಾಸ ಠಾಕೂರರ ಚೈತನ್ಯ ಭಾಗವತವನ್ನು ಓದುವುದು ಸಾಮಾನ್ಯನಿಗೆ ತುಂಬ ಸಹಾಯ ಮಾಡುತ್ತದೆ. ಏಕೆಂದರೆ ಈ ಮೂಲಕ ಆತ ಭಕ್ತಿ ಸೇವೆ, ಕೃಷ್ಣ ಭಗವಾನ್ ಚೈತನ್ಯರು ಹಾಗೂ ನಿತ್ಯಾನಂದರನ್ನು ವಾಸ್ತವವಾಗಿ ಅರ್ಥ ಮಾಡಿಕೊಳ್ಳಬಹುದು. ಶ್ರೀಲ ರೂಪ ಗೋಸ್ವಾಮಿಯವರು ಹೀಗೆಂದು ಹಾಡಿದ್ದಾರೆ: ಶ್ರುತಿ ಸ್ಮೃತಿ ಪುರಾಣಾದಿ ಪಂಚರಾತ್ರ ವಿಧಿವಿನ ಐಕಾಂತಿಕಿ ಹರೇರ ಭಕ್ತಿರೂಪತ ಹೈವ ಕಲ್ಪತೆ. ಉಪನಿಷತ್ತುಗಳು, ಪುರಾಣಗಳು, ನಾರದ ಪಂಚರಾತ್ರ ಇತ್ಯಾದಿ ವೈದಿಕ ಸಾಹಿತ್ಯ ಕೃತಿಗಳನ್ನು ಅಲಕ್ಷಿಸುವ ಭಕ್ತಿ ಸೇವೆಯು ಸಮಾಜದಲ್ಲಿ ಬರೀದೆ ಎಬ್ಬಿಸುವ ಗಲಭೆಯಷ್ಟೇ. ಶ್ರೀಮದ್ ಭಾಗವತವನ್ನು ತಪ್ಪಾಗಿ ಗ್ರಹಿಸುವುದರ ಪರಿಣಾಮವಾಗಿ ಕೃಷ್ಣ ವಿಜ್ಞಾನದ ಬಗೆಗೆ ಜನರನ್ನು ದಾರಿ ತಪ್ಪಿಸಲಾಗಿದೆ. ಇರುತ್ತಾ ಶ್ರೀಲ ವೃಂದಾವನ ದಾಸ ಠಾಕೂರರು ಗ್ರಂಥವನ್ನು ಪಠಿಸುವುದರ ಮೂಲಕ ನಾವು ಕೃಷ್ಣ ವಿಜ್ಞಾನವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಇದನ್ನ ಮುಗಿಸ್ಬೇಕಾ ಅಥವಾ ನಾಳೆ ಮಾಡ್ಬೇಕಾ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇದನ್ನು ಮುಗಿಸಿ ಮಾತಾಜಿ. ಮಾಡ್ಬೇಕಾ? ಹರೇ ಕೃಷ್ಣ. ಶ್ರೀಲ ಪ್ರಭುಪಾದಕ್ಕೆ ಇಲ್ಲಿ ನಮಗೆ ಪದೇ ಪದೇ ಚೈತನ್ಯ ಮಂಗಳವನ್ನ ಓದಿ ಅದರಲ್ಲಿ ಭಗವಾನ್ ಚೈತನ್ಯರ ನಿತ್ಯಾನಂದರ ಮಹಿಮೆ ಹಾಗೂ ಅವರ ತತ್ವಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಲ್ವಾ. ನಾವು ಭಗವಂತ ಅಂದ್ರೆ ಯಾರು ಚೈತನ್ಯ ಮಹಾಪ್ರಭುಗಳು, ಯಾರು ನಿತ್ಯಾನಂದರು, ಅವರ ಜಪವನ್ನು ನಾವು ಯಾಕೆ ಮಾಡಬೇಕು, ಅವರ ವಿಗ್ರಹಗಳನ್ನ ನಾವು ಯಾಕೆ ಆರಾಧನೆ ಮಾಡಬೇಕು, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವರ ಮಹಿಮೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ಪದೇ ಪದೇ ಈಗ ನೋಡಿ 3 ಶ್ಲೋಕದಲ್ಲಿ ಹೇಳ್ತಾ ಇದ್ದಾರಲ್ವಾ ಚೈತನ್ಯ ಮಂಗಳವನ್ನು ಓದಿ ಅಂತ. ಸೊ ಹಾಗೆ ಮಾಡೋದ್ರಿಂದ ನಮಗೆ ನಿತ್ಯಾನಂದರ ಚೈತನ್ಯರ ಮಹಿಮೆಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಪ್ರಭು ಕೃಷ್ಣನಲ್ಲಿ ಭಕ್ತಿ ಮಾಡುವ ಸಿದ್ಧಾಂತದ ಕಡೆಗೆ ಬರ್ಬೋದು. ನಾವು ಭಗವಾನ್ ಕೃಷ್ಣನನ್ನ ನಾವು ಭಕ್ತಿ ಮಾಡ್ಲಿಕ್ಕೆ ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ
ನಾವು ಚೈತನ್ಯ ಮಂಗಳ ಓದ್ಕೊಂಡು ಚೈತನ್ಯ ಮಹಾಪ್ರಭುಗಳ ನಿತ್ಯಾನಂದರ ಮಹಿಮೆಯನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಅದು ಮಾಡ್ಕೊಂಡ್ರೆ ನಮ್ಗೆ ಕೃಷ್ಣನಲ್ಲಿ ಭಕ್ತಿ ಮಾಡ್ಲಿಕ್ಕೆ ಆಗ್ತದೆ ಅಂತೆ. ಸೊ ಅದಕ್ಕೆ ನಾವು ಕೃಷ್ಣನಲ್ಲಿ ಭಕ್ತಿ ಮೂಡಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಭಾಗವತ ಮಂಗಳ ಓದ್ಬೇಕು, ಚೈತನ್ಯ ಮಂಗಳವನ್ನ ಓದ್ಬೇಕು. ಮಂಗಳ ಅಲ್ಲಿ ಚೈತನ್ಯ ಮಹಾಪ್ರಭುಗಳ ಮತ್ತು ನಿತ್ಯಾನಂದರ ಮಹಿಮೆಯನ್ನು ನಾವು ಹಾಗೂ ತತ್ವಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಈಗ ಭಕ್ತಿ ಸೇವೆಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಶ್ರೀಮದ್ ಭಾಗವತ ಇದೆ ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದರು. ಇಲ್ಲಿ ನಮ್ಗೆ ಚೈತನ್ಯ ಮಂಗಳ ಓದ್ಕೊಳ್ಳಿ, ನಿಮ್ಗೆ ಭಕ್ತಿ ಸೇವೆ ಅರ್ಥ ಆಗತ್ತೆ ಅಂತ ಹೇಳ್ತಾರೆ. ಯಾರು? ಕೃಷ್ಣದಾಸ ಕವಿರಾಜ ಗೋಸ್ವಾಮಿ. ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ಶ್ರೀಮದ್ ಭಾಗವತವನ್ನ ಅರ್ಥ ಮಾಡ್ಕೊಂಡ್ರೆ ಭಕ್ತಿ ಸೇವೆ ನಮ್ಗೆ ಅರ್ಥ ಆಗತ್ತೆ. ಅದು ಪ್ರಮಾಣಭೂತ ಆ ಭಕ್ತಿ ಸೇವೆ ಮಾಡ್ಲಿಕ್ಕೆ ನಮ್ಗೆ ಆ ಗ್ರಂಥ ಯಾವುದು ಹೇಳ್ದು? ಶ್ರೀಮದ್ ಭಾಗವತ. ಆದರೆ ಭಾಗವತ ನೋಡಿ 18 ಪುಸ್ತಕಗಳಿವೆ, 12 ಅದರಲ್ಲಿ ಸ್ಕಂದಗಳಿವೆ. ತುಂಬಾ ವಿಸ್ತಾರವಾಗಿದೆ ಗ್ರಂಥ ಅಲ್ವಾ? ಹೌದು. ಮತ್ತೆ ಭಾಗವತವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಕೆಲವರಿಗೆ ಮಾತ್ರ ಸಾಧ್ಯ ಅಂತೆ. ಭಾಗವತ ಇರೋದು ಆಕ್ಚುಲಿ ಪರಮಹಂಸ ಸಂಹಿತ. ಭಾಗವತ ಇರೋದು ಪರಮಹಂಸ ಸಂಹಿತ. ಸೊ ಪರಮಹಂಸರಿಗಾಗಿ ಬರೆದಿದ್ದು. ಆದರೆ ಅದು ನಮ್ಮಂತ ನಮ್ಮಂತ ನಾವೆಲ್ಲ ಕಂಡೀಷನ್ ಸೋಲ್ಸ್ ಏನ್ ಹೇಳ್ತಾರೆ, ಬದ್ಧ ಜೀವಿಗಳು, ನಮಗೆ ಅದು ಏನಾಗುತ್ತೆ, ಅದು ಪರಿಶುದ್ಧಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಗೆ ಓದಿ ಭಾಗವತ ಎಲ್ಲರಿಗೂ, ಶುದ್ಧ ಭಕ್ತರಿಗೂ, ಅವರು ಶುದ್ಧ ಭಕ್ತರು ಏನ್ ಮಾಡ್ತಾರೆ, ಲೀಲೆಗಳ ಅಮೃತವನ್ನು ಸವಿತಾರೆ, ಆನಂದಿಸ್ತಾರೆ. ನಮಗೆ ನಮ್ಮಂತ ಬದ್ಧ ಆತ್ಮರಿಗೆ ಅದು ಹೃದಯ ಶುದ್ಧಿ ಮಾಡುತ್ತೆ. ಸೊ ಆಗ ಭಾಗವತ ಎಲ್ಲರಿಗೂ, ಹಾಗಾಗಿ ಬದ್ಧಾತ್ಮರಿಗೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗತ್ತೆ. ಸೊ ಅದಕ್ಕೆ ಏನ್ ಹೇಳ್ತಾರೆ, ಭಾವಾರ್ಥವನ್ನು ಕೆಲವರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ಯಾಕೆಂದ್ರೆ ಈ ಶ್ರೀಮದ್ ಭಾಗವತ ಅಂದ್ರೆ ಅದು ವೇದಾಂತ ಸೂತ್ರಕ್ಕೆ ಬರದ ಅದು ಮೂಲ ವ್ಯಾಖ್ಯಾನ. ಭಾಗವತ ಅಂದ್ರೆ ವೇದಾಂತ ಸೂತ್ರ ನಮಗೆ ಅರ್ಥ ಆಗತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ವೇದಾಂತ ಸೂತ್ರ ಅರ್ಥ ಆಗಲ್ಲ, ಅದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ ಅಂದ್ರೆ ಶ್ರೀಮದ್ ಭಾಗವತ ಅಂದ್ರೆ ಏನು? ಶ್ರೀಮದ್ ಭಾಗವತ ಅಂದ್ರೆ ಭಗವಾನ್ ಕೃಷ್ಣನ ಮತ್ತು ಕೃಷ್ಣ ಭಕ್ತರ ಅವರ ಜೊತೆ ಲೀಲೆಗಳನ್ನ ವಿಸ್ತಾರವಾಗಿ ಬರೆದಿದ್ದಾರೆ. ಅದಕ್ಕೆ ವೇದಾಂತ ಸೂತ್ರ ಜನ್ಮಾದ್ಯಸ್ಯ ಯಥೋ ಅನ್ವಯ ಇತರತಶ್ಚ ಅರ್ಥೋ ಅಭಿಜ್ಞಾ ಸ್ವರಾಟ್, ಒಂದು ಮೊದಲನೆಯ ಭಾಗವತದ ಮೊದಲನೇ ಸ್ಕಂದದ ಮೊದಲನೆಯ ಶ್ಲೋಕ, ಮೊದಲನೇ ಅಧ್ಯಾಯ. ಸೊ ಅದು ಎಷ್ಟು ಅಂತ ಹೇಳ್ತಾರೆ ಅಂತಂದ್ರೆ, ಶ್ರೀಲ ಪ್ರಭುಪಾದ ಏನ್ ಹೇಳ್ತಾರೆ, ಶ್ರೀಮದ್ ಭಾಗವತವನ್ನ ಭಾಗವತ ಸಪ್ತಾಹ ಮಾಡಿ 1 ವಾರದಲ್ಲಿ ಭಾಗವತ ಮುಗಿಸ್ಬಿಡ್ತಾರಂತೆ. ಈ ಭಾಗವತ ಸಪ್ತಾಹ ಮಾಡ್ತಕ್ಕಂತಹ ಸಹಜೀಯರುಗಳು ಅಲ್ವಾ? ಆತರ ಆಗ್ಲಿಕ್ಕಾಗತ್ತಾ? ಭಾಗವತ ಸಪ್ತಾಹ ಮಾಡಿ 7 ದಿನದಲ್ಲಿ ಭಾಗವತ ಓದ್ಲಿಕ್ಕಾಗತ್ತಾ? ಆಗೋದಿಲ್ಲ ಮಾತಾಜಿ, ಆಗೋದಿಲ್ಲ. ಅದಕ್ಕೆ ಏನ್ ಹೇಳ್ತಾರೆ, ಆ ಗ್ರಂಥ ಭಾಗವತ ಎಷ್ಟು ಉದಾತ್ತವಾದದ್ದು ಅಂದ್ರೆ, ಅದು ಸರಿಯಾಗಿ ವ್ಯಾಖ್ಯಾನ ಮಾಡಿದರೆ 1 ಶ್ಲೋಕವನ್ನ 3 ತಿಂಗಳ ಅವಧಿಯಲ್ಲಿ ವಿವರಿಸಿದ್ರು ಮುಗಿಯೋದಿಲ್ಲಂತೆ. ನೋಡಿ, 1 ಶ್ಲೋಕ 3 ತಿಂಗಳು ಪ್ರತಿ ದಿವಸ ಪಾಠ ಮಾಡಿದ್ರು ಮುಗಿಯೋದಿಲ್ಲಂತೆ ಭಾಗವತದಲ್ಲಿ. ಯಾಕೆಂತಂದ್ರೆ ಇಲ್ಲಿ ನೋಡಿ, ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಅವರು ಈ ಭಾಗವತದ ಮೊದಲನೆಯ ಶ್ಲೋಕ, ಮೊದಲನೇ ಸ್ಕಂದದ್ದು ಜನ್ಮಾದ್ಯಸ್ಯ ಯಥೋ ಅನ್ವಯಾತ್ ಇತರತಶ್ಚ ಅರ್ಥ ಅಭಿಜ್ಞಾ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಿಯೇ ಮುಹ್ಯಂತಿ ಯತ್ ಸೂರ್ಯಃ. ಈ ಶ್ಲೋಕ ಇದೆಯಲ್ಲ, ಅದನ್ನ ಅವರು 30 ದಿವಸ 1 ತಿಂಗಳು ಫುಲ್ಲು ಇದ್ರ ಬಗ್ಗೆ ವ್ಯಾಖ್ಯಾನ ಹೇಳಿದಾರಂತೆ, ಪಾಠ ಮಾಡಿದಾರಂತೆ. ಇದು ಅರ್ಥ ಆಯ್ತಾ ನಿಮ್ಗೆ? ಇದು 1 ಶ್ಲೋಕಕ್ಕೆ ಅವ್ರು ಎಷ್ಟು ದಿವಸ ಪಾಠ ಮಾಡಿದ್ರು? 1 ತಿಂಗಳು. ಒಂದಲ್ಲ, 1 ತಿಂಗಳು ಫುಲ್ ಮಾಡಿದ್ದಾರೆ. ಆಯ್ತಾ? ಅದು ಶ್ರೀಲ ಪ್ರಭುಪಾದರು ಇದ್ರ ಕೇಳಿದ್ದಾರೆ. ಸೊ ಆದ್ರಿಂದ ಒಂದು ಶ್ಲೋಕಕ್ಕೆ ಭಾವಾರ್ಥ ಮಾಡಿ ವ್ಯಾಖ್ಯಾನ ಮಾಡ್ಲಿಕ್ಕೆ 1 ತಿಂಗಳು ತಗೊಂಡಿದ್ದಾರೆ. ಸೊ ಅಂದ್ರೂ ಕೂಡ 1 ತಿಂಗಳು ಮಾಡಿದ್ರು. ಅವ್ರು ಏನ್ ಹೇಳಿದ್ರು, ಇದು ಸ್ವಲ್ಪ ಅದ್ರ ಮೇಲಿನ ಮೇಲೆ ಹೇಳಿದ್ದೇನೆ ಅಂತ ಹೇಳಿದ್ರಂತೆ ಅವರು. 3 ತಿಂಗಳು ಮಾತಾಜಿ, 3 ತಿಂಗಳು ಕೊಟ್ಟಿದ್ದಾರೆ ನೋಡಿ. 3 ತಿಂಗಳ 1 ತಿಂಗಳ? ಇಲ್ಲಿ 1 ತಿಂಗಳು ಮೂರು ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಓಕೆ ಸಾರಿ. ಅದರ 1 ಶ್ಲೋಕವನ್ನು 3 ತಿಂಗಳ ಅವಧಿಯಲ್ಲಿ ವಿವರಿಸುದು ಮುಗಿಯುವುದು. ಅಂದ್ರೆ ಇದರಲ್ಲಿ ಇವರು 3 ತಿಂಗಳು ಅಂತ ಹಾಕಿದ್ದಾರೆ. ಇದರಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಅವರು ಮಾಡಿರೋದು 1 ತಿಂಗಳು. ಆಯ್ತಾ? ಇಲ್ಲಿ 1ನೇ ಶ್ಲೋಕ, 1ನೇ ಅಧ್ಯಾಯ, 1ನೇ ಸ್ಕಂದ ಅದನ್ನ 1 ತಿಂಗಳು ಮಾಡಿದ್ದಾರೆ.
ಇವ್ದಿರಿ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ, ಒಂದು ಶ್ಲೋಕನ 3 ತಿಂಗಳು ಮಾಡಿದ್ರು ಅದನ್ನ ವಿವರಿಸಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಇದನ್ನ ಏನ್ ಹೇಳ್ತಾರೆ ಅಂತಂದ್ರೆ, ಜನ್ಮಾದ್ಯಸ್ಯ ಯಥೋ ಅನ್ವಯಾತ್ ಇದನ್ನ 1 ತಿಂಗಳು ಹೇಳಿದ್ರಂತೆ ಯಾರು ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು. ಸೊ ಅದಕ್ಕೆ ಆಲ್ಮೋಸ್ಟ್ 40 ಪೇಜ್ ಇದೆಯಂತೆ ಅದಕ್ಕೆ ವ್ಯಾಖ್ಯಾನ. ಎಷ್ಟಿದೆ ಅದು? ಹರೇ ಕೃಷ್ಣ. ಯಾಕಂದ್ರೆ ಗೌಡಿಯ ಭಾಷೆಯಲ್ಲಿ ಅದ್ರ ವ್ಯಾಖ್ಯಾನ ಬರೆದ್ರಂತೆ. ಎಷ್ಟು ಪೇಜ್ ಬರೆದಿದ್ದಾರೆ 1ನೇ ಶ್ಲೋಕಕ್ಕೆ? 40 ಪೇಜಸ್. 40 ಪೇಜು, 1.1 ಶ್ಲೋಕ. ಅದಕ್ಕೆ ಅವರು ವ್ಯಾಖ್ಯಾನ ಬರೆದಿದ್ದಾರಂತೆ. ಸೊ ಹಾಗಾಗಿ ಮತ್ತೊಂದು ಇದು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಯವರು ಇನ್ನೊಂದು 11ನೆಯ ಸ್ಕಂದದಲ್ಲಿ ಲಬ್ಧ್ವಾ ಸುದುರ್ಲಭಂ ಇದಂ ಅಂತ ಹೇಳೋದನ್ನ ಅದನ್ನು ಕೂಡ ಅವರು 1 ಶ್ಲೋಕಕ್ಕೆ ಇಡೀ 1 ತಿಂಗಳು ವ್ಯಾಖ್ಯಾನ ಮಾಡಿದಾರಂತೆ ಅವರು ಅದನ್ನ. ಸೊ ಅರ್ಥ ಏನು, ಅಷ್ಟು ಮಾಡಿದ್ರು ಕೂಡ ಅವ್ರು ಏನ್ ಹೇಳ್ತಾರೆ, ನಾನಿನ್ನೂ ತುಂಬಾ ಸೂಪರ್ಫಿಷಿಯಲ್ ಹೇಳಿದ್ದೇನೆ ಅಂತ ಹೇಳ್ತಾರಂತೆ. ಸೊ ಹಾಗಾಗಿ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ಭಾಗವತ ಅಂದ್ರೆ ಅದು ಎಷ್ಟು ಉದಾತ್ತವಾಗಿದೆ ಅಂದ್ರೆ ಅದನ್ನು 1 ಶ್ಲೋಕ 3 ತಿಂಗಳು ಹೇಳಿದ್ರು ಅದನ್ನ ವಿವರಿಸಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಸಂದರ್ಭ ಹೇಗಿರುತ್ತಾ, ಶ್ರೀಲ ವೃಂದಾವನದಾಸ್ ಠಾಕೂರರು ಚೈತನ್ಯ ಭಾಗವತನ ಓದುವುದು ಸಾಮಾನ್ಯರಿಗೆ ತುಂಬಾ ಸಹಾಯ ಮಾಡುತ್ತೆ ಹೀಗಿದ್ದಾಗ. ಏಕೆಂದರೆ ಈ ಮೂಲಕ ಅವರಿಗೆ ಭಕ್ತಿ ಸೇವೆ, ಕೃಷ್ಣ, ಭಗವಾನ್ ಚೈತನ್ಯರು, ನಿತ್ಯಾನಂದರನ್ನ ಅರ್ಥ ಮಾಡ್ಕೊಳ್ಬಹುದು. ಆಯ್ತಾ? ಸಾಮಾನ್ಯ ಜನರಿಗೆ ಏನ್ ಭಾಗವತ ಯಾಕೆ ಅರ್ಥ ಆಗೋದಿಲ್ಲ? ಭಾಗವತವನ್ನ ಏನ್ ಮಾಡಿದ್ದಾರೆ, ತಿರುಚಿದ್ದಾರೆ. ಏನಂತ ಮಾಡಿದ್ದಾರೆ ಭಾಗವತವನ್ನ? ಅಲ್ಲಿ ರಾಸಲೀಲೆಗಾಗಿ, ವಿವರಕ್ಕಾಗಿ ಭಾಗವತದ ಅಂದ್ರೆ ವೃತ್ತಿ ನಿರತ ಪ್ರವಚನಕಾರರು ಏನ್ ಮಾಡ್ಬಿಟ್ಟಿದ್ದಾರೆ, ಕೃಷ್ಣನ ರಾಸಲೀಲೆಯನ್ನೇ ಪ್ರಧಾನವಾಗಿ ಮಾಡಿಬಿಟ್ಟಿದ್ದಾರೆ. ಎಲ್ಲಿ? ಭಾಗವತದಲ್ಲಿ. ಸ್ಕಂದ ಆಕ್ಚುಲಿ ರಾಸಲೀಲೆ ವಿವರ ಇರೋದು ರಾಸಪಂಚೋಧ್ಯಾಯ. ಅದು 10ನೆಯ ಸ್ಕಂದದಲ್ಲಿ 29ನೇ ಅಧ್ಯಾಯದಿಂದ 30ನೇ ಅಧ್ಯಾಯದವರೆಗೆ ಮಾತ್ರ ಇದೆ ಈ ರಾಸಲೀಲೆ. ಆದರೆ ಈ ವೃತ್ತಿ ನಿರತ ಜನ ಏನ್ ಮಾಡ್ತಾರೆ, ಇದನ್ನೇ ತಗೊಂಡ್ಬಿಡ್ತಾರೆ ಮೇನ್ ಆಗಿ, ರಾಸಪಂಚೋಧ್ಯಾಯವನ್ನ. ಸೊ ಹಾಗಾಗಿ ಮತ್ತೆ ಕೆಲವು ವೃತ್ತಿನಿತ ಗಾಯಕರು ಏನ್ ಮಾಡ್ಬಿಟ್ಟಿದ್ದಾರೆ, ಪಾಶ್ಚಾತ್ಯ ಜಗತ್ತಿಗೆ ಅವನು ಕೃಷ್ಣ ಸ್ತ್ರೀಲಂಪಟ ಅಂತ ಮಾಡ್ಬಿಟ್ಟಿದಾರಂತೆ ಪಾಶ್ಚಾತ್ಯ ಜಗತ್ತಿಗೆ ಅಂತಾರೆ. ಯಾಕಂದ್ರೆ 16,108 ಜನ ಅವನಿಗೆ ಹೆಂಡತಿಯರಿದ್ದಾರೆ. ಆಮೇಲೆ ಗೋಪಿಕೆಯರ ಜೊತೆ ಅವನು ತುಂಬಾ ಡಾನ್ಸ್ ಮಾಡಿದ್ದಾನೆ. ಹೀಗೆಲ್ಲ ಅಂದ್ರೆ ಭೌತಿಕವಾಗಿ ವಿವರಣೆ. ಅವರಿಗೆ ಗೊತ್ತೇ ಇಲ್ಲ ರಾಧಾ ಕೃಷ್ಣ ಈ ರಾಸಲೀಲಾ ಅಂದ್ರೆ ಏನು, ಇದರ ಏನು ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ವೃತ್ತಿ ನಿರತ ಗಾಯಕರು ಭಾಗವತ ಸಪ್ತಾಹ ಮಾಡೋದು, ಈ ರೀತಿಯಾಗಿ ಕೃಷ್ಣನನ್ನು ಅಂದ್ರೆ ಸ್ತ್ರೀಲಂಪಟ ಹೇಳಿ ಪಾಶ್ಚಾತ್ಯ ಜಗತ್ತಿಗೆ ಪರಿಚಯಿಸುವುದು, ಹೀಗೆಲ್ಲ ತಿರುಚಿ ಬಿಟ್ಟಿದ್ದಾರೆ. ಸೊ ಹಾಗಾಗಿ ಜನರಿಗೆ, ಸಾಮಾನ್ಯ ಜನರು ಏನಾಗುತ್ತೆ, ಇದು ಅರ್ಥ ಆಗತ್ತಾ ಭಾಗವತ? ಆಗೋದಿಲ್ಲ ಮಾತಾಜಿ, ಆಗುದಿಲ್ಲ. ಅದಕ್ಕೆ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ, ಸೊ ಹಾಗಾಗಿ ಇದು ವೇದಾಂತ ಸೂತ್ರವನ್ನ ವೇದಾಂತ ಸೂತ್ರಕ್ಕೆ ನ್ಯಾಯಪ್ರಸ್ಥಾನ ಅಂತ ಹೇಳ್ತಾರೆ. ವೇದಾಂತ ಸೂತ್ರ ನಮ್ಗೆ ಅರ್ಥ ಆಗಲ್ಲ, ಅದಕ್ಕೆ ವೇದಾಂತ ಸೂತ್ರಕ್ಕೆ ಇವರು ವ್ಯಾಖ್ಯಾನ ಬರೆದಿದ್ದಾರೆ. ನಾರದ ಮಹರ್ಷಿ ವೇದವ್ಯಾಸರ ಗುರು. ಆ ನಾರದ ಮುನಿಗಳು ಏನ್ ಹೇಳಿದ್ರು, ನೀನು ಕೃಷ್ಣನನ್ನು ಕುರಿತು ನೀನು ಆ ಒಂದು ಲೀಲೆಗಳನ್ನು ಕುರಿತು ನೀನು ಬರಿಬೇಕು. ಅವಾಗ ಅವರು ಭಾಗವತವನ್ನ ಸಂಕಲಿಸಿದರು. ಅದು ಅವರ ಒಂದು ಗ್ರಂಥ ರಚನೆಯಲ್ಲಿ ಮಾಗಿದ ಫಲ ಭಾಗವತಂ. ಆದರೆ ಇದು ಈ ರೀತಿಯ ಜನರ ಮಧ್ಯೆ ಯಾರು ಈ ರೀತಿಯ ಜನ ಅಂದ್ರೆ ಇವರು ವೃತ್ತಿ ನಿರತ ಗಾಯಕರು, ಭಾಗವತ ಸಪ್ತಾಹ ಮಾಡೋರು, ಇವರಲ್ಲೆಲ್ಲ ಕೃಷ್ಣನನ್ನ ಒಂದು ರೀತಿಯಾಗಿ ಅರ್ಥ ಮಾಡಿ ಅವರು ತಿರುಚಿ ಪಾಶ್ಚಾತ್ಯ ಜಗತ್ತಿಗೆ ತಿಳಿಸಿಬಿಟ್ಟಿದ್ದಾರೆ. ಅದಕ್ಕೆ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ, ಜನರಿಗೆ ಭಾಗವತವನ್ನು ಹೇಳಿದಾಗ ಅವರು ಈ ರೀತಿಯಾದ ತಪ್ಪು ಗ್ರಹಕ್ಕೆ ಕೃಷ್ಣನ ಬಗ್ಗೆ ತಮ್ಮ ಲೆವೆಲ್ಗೆ ತಂದ್ಕೊಂಡು ಒಬ್ಬ ಸ್ತ್ರೀಲಂಪಟ ಎಂಬುದಾಗಿ ಪರಿಚಯಿಸಿರೋದ್ರಿಂದ ಶ್ರೀಲ ಪ್ರಭುಪಾದರಿಗೂ ಅನೇಕ ಸಾರಿ ಇದಾಯ್ತಂತೆ. ಅವರಿಗೆ ಅವರು ತಪ್ಪು ಗ್ರಹಿಕೆಗಳನ್ನ ಮಾಡಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಲ್ವಾ? ಸೊ ಹಾಗಾಗಿ ಏನ್ ಹೇಳ್ತಾರೆ, ಇದು ಅರ್ಥ ಮಾಡ್ಕೊಳ್ಳಕ್ಕೆ ಕಷ್ಟ. 1 ಶ್ಲೋಕವನ್ನ ಸರಿಯಾಗಿ ವ್ಯಾಖ್ಯಾನ ಮಾಡಿದ್ರೆ 3 ತಿಂಗಳು ಕೂಡ ನಡಿಬಹುದು. ಅಷ್ಟು ವಿವರಿಸಿದ್ರು ಮುಗಿಲಿಕ್ಕೆ ಸಾಧ್ಯ ಇಲ್ಲ ಈ ಭಾಗವತಮ್ಮ. ಮತ್ತೆ ಅದಕ್ಕೆ ಈ ವೃಂದಾವನ್ ದಾಸ್ ಠಾಕೂರ್ ಹೇಳಿದಾಗೆ ಚೈತನ್ಯ ಭಾಗವತನ ಓದ್ಕೊಂಡ್ರೆ ಕೇಳ್ಕೊಂಡ್ರೆ ನಮ್ಗೆ ಏನಾಗುತ್ತೆ, ಜನಸಾಮಾನ್ಯರಿಗೆ ಭಗವಾನ್ ಕೃಷ್ಣನ ಮೇಲೆ ಭಕ್ತಿ ಸೇವೆ ಮಾಡೋದು, ಚೈತನ್ಯ ಮಹಾಪ್ರಭು ಅಂದ್ರೆ ಯಾರು, ನಿತ್ಯಾನಂದರು ಯಾರು, ಅವರ ಮಹಿಮೆಗಳು ವಾಸ್ತವವಾಗಿ ನಮಗೆ ಅರ್ಥ ಆಗುತ್ತೆ. ಚೈತನ್ಯ ಮಹಾಪ್ರಭು ಅಂದ್ರೆ ಕೃಷ್ಣ ಬಿಟ್ರೆ ಬೇರೆ ಅಲ್ಲ.
ಇದನ್ನ ಅರ್ಥ ಮಾಡ್ಕೊಳ್ಳೋದು. ನಿತ್ಯಾನಂದರು ಅಂತಂದ್ರೆ ಬಲರಾಮ, ಇದೆಲ್ಲ ಅರ್ಥ ಮಾಡ್ಕೊಳ್ಬೋದು. ಅದಕ್ಕೆ ಶ್ರೀಲ ರೂಪ ಗೋಸ್ವಾಮಿ ಹೇಳ್ತಾರೆ, ಶ್ರುತಿ ಸ್ಮೃತಿ ಪುರಾಣಾದಿ ಪಂಚರಾತ್ರ ವಿಧಿಂ ವಿನಾ ಐಕಾಂತಿಕಿ ಹರೇರ್ ಭಕ್ತಿರ್ ಉಪಾತಾಯ ಇವ ಕಲ್ಪತೆ. ಆಕ್ಚುಲಿ ಉತ್ಪಾತಾಯ ಇವ ಕಲ್ಪತೆ. ಸೊ ಅಂದ್ರೆ ಉತ್ಪಾತ ಅಂತಂದ್ರೆ ಏನಾಗುತ್ತೆ, ನಾವು ಉಪನಿಷತ್ತುಗಳು, ಪುರಾಣಗಳು, ನಾರದ ಪಂಚರಾತ್ರ ಇದನ್ನ ಕೃತಿಗಳನ್ನ ನಾವು ಒಳಪಡಿಸ್ಕೊಳ್ಬೇಕು. ಇದನ್ನ ಅಲಕ್ಷ್ಯ ಮಾಡಿ ಬರೀ ಭಕ್ತಿ ಸೇವೆ ಮಾಡ್ತಾನೆ ಹೇಳಿದ್ರೆ ಅದು ಜನರಿಗೆ ಗಲಭೆ ಎಬ್ಬಿಸುತ್ತೆ. ಅವರಿಗೆ ರೀತಿ ಅವರಿಗೆ ಅರ್ಥನೇ ಮಾಡಿಸೋದಿಲ್ಲ ಸರಿಯಾಗಿ, ತಪ್ಪಾಗಿ ಗ್ರಹಿಕೆ ಆಗತ್ತೆ. ಸೊ ಹಾಗಾಗಿ ಶ್ರೀಮದ್ ಭಾಗವತವನ್ನು ತಪ್ಪಾಗಿ ಗ್ರಹಿಸಿರೋದ್ರಿಂದ ಕೃಷ್ಣ ವಿಜ್ಞಾನದ ಬಗ್ಗೆ ಜನರನ್ನ ದಾರಿ ತಪ್ಪಿಸಲಾಗಿದೆ. ಇದು ಗೊತ್ತಾಯ್ತಲ್ಲ ಯಾಕೆ ದಾರಿ ತಪ್ಪಿಸಲಾಗಿದೆ? ಹೌದು, ಅದೇ ತಪ್ಪಾಗಿ ಮಠ ಅಂತ ಭಾಗವತವನ್ನ ತಪ್ಪಾಗಿ ಈ ಭಾಗವತ ಸಪ್ತಾಹ ಮಾಡಿ ಅಲ್ಲಿ ಕೂಡ ರಾಸಲೀಲೆಯನ್ನೇ ಮೇನ್ ಮಾಡಿ ಅವರು ತಪ್ಪಾಗಿ ಕೃಷ್ಣನನ್ನ ತಪ್ಪಾಗಿ ಏನ್ ಮಾಡ್ತಾರೆ, ಪರಿಚಯಿಸ್ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಕೃಷ್ಣ ವಿಜ್ಞಾನದ ಬಗ್ಗೆ ಜನರಿಗೆ ದಾರಿ ತಪ್ಪಿ ಹೋಗಿದೆ. ಹಾಗಾಗಿ ಶೀಲಾ ವೃಂದಾವನ್ ದಾಸ್ ಠಾಕೂರ್ ಹೇಳಿದ್ದು ಏನು, ನೀವು ಚೈತನ್ಯ ಮಂಗಳ ಓದಿ, ಅವಾಗ ನಿಮ್ಗೆ ಚೈತನ್ಯ ಮಹಾಪ್ರಭುಗಳು, ನಿತ್ಯಾನಂದ ಪ್ರಭುಗಳು, ಅವರ ಮಹಿಮೆ ಮತ್ತೆ ಭಗವಾನ್ ಕೃಷ್ಣನ ಬಗ್ಗೆ ಭಕ್ತಿ ಸೇವೆ ಮಾಡಲಿಕ್ಕೆ ನಿಮಗೆ ಆವಾಗ ಒಂದು ಆಸಕ್ತಿ ಮೂಡ್ತದೆ, ಸರಿಯಾಗಿ ಅರ್ಥ ಆಗತ್ತೆ. ಆಗ ನಾವು ಕೃಷ್ಣ ವಿಜ್ಞಾನವನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು ಅಂತ. ಹರೇ ಕೃಷ್ಣ. ಇಲ್ಲಿಗೆ ಇವತ್ತು ಮುಗಿಸೋಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಮತ್ತು ಈ ಒಂದು ಚೈತನ್ಯ ಚರಿತಾಮೃತ ತರಗತಿಯನ್ನು ಅಂದರೆ ಓದುವ ತರಗತಿಯನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ನಾಮನಿಷ್ಠ ಪ್ರಭುಗಳು, ನಮ್ಮ ರಾಧಾ ಗೋವಿಂದ ದೇವಸ್ಥಾನದ ಅಧ್ಯಕ್ಷರು. ಸೊ ಅವರಿಗೆ ನನ್ನ ನಮನಗಳು. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ದಂಡೋತ್ಸವ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಧನ್ಯವಾದಗಳು. ಕೃಷ್ಣ ಧನ್ಯವಾದಗಳು. ನನಗೇನು ಅರ್ಥ ಆಯ್ತೋ ಅದನ್ನ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಅರ್ಥ ಆಯ್ತು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎಲ್ಲದ ಅಟೆಂಡೆನ್ಸ್ ಹಾಕಿದ್ದೀರಲ್ವಾ? ನಾನು ಮಾಡ್ತಾ ಇದ್ದೇನೆ ಅಟೆಂಡೆನ್ಸ್. ಹಾಕಿಲ್ಲ ಮಾತಾಜಿ. ಹಾಕಿ ಮಾತಾಜಿ. ಪ್ರವೀಣ ಮಾತಾಜಿಗೂ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಎಲ್ಲರಿಗೂ. ಧನ್ಯವಾದಗಳು ಮಾತಾಜಿ. ಬರ್ತಾ ಇಲ್ಲ ಮಾತಾಜಿ ಲಿಂಕು. ಒಂದ್ ನಿಮಿಷ ಮಾತಾಜಿ, ನಾನು ಇನ್ನೊಮ್ಮೆ ಹಾಕ್ತೀನಿ. ನೋಡಿ ಹಾಕಿದೆ. ಬಂತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಆಯ್ತು ಮಾತಾಜಿ. ಹರೇ ಕೃಷ್ಣ. ಎಂಡ್ ಮಾಡ್ತಾ ಇದ್ದೇನೆ.